ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಾದು ಬಿಜೆಪಿ ಜಿಲ್ಲಾ ಸಮಿತಿಯ ಆದೇಶದ ಪ್ರಕಾರ ಅಟಣಮಂತಿನ ಪ್ರತಿಭಟನೆ ಕೋಣಾಜೆ ಗ್ರಾಮ ಸಮಿತಿಯ ಎದುರುಳ್ಳ ಸೋಮವಾರ ಕಾಂಡೆ ಪ್ರತಿಭಟನೆ ನಡಪಾಯಿರು. ಕೋಣಾಜೆ ಗ್ರಾಮ ಪಂಚಾಯತ್ ಎದುರುಡು ಅಟಣಮಂತಿನ ಪ್ರತಿಭಟನೆ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಬಟ್ಯಾಡಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಾದು ಪಾತೇರಿಯರು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ರಾಜ್ಯ ಸರ್ಕಾರದ ಈ ಜನವಿರೋಧಿ ನೀತಿಯನ್ನ ಖಂಡಿಸಿ ಉಭಯ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಎಲ್ಲಾ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಾವು ಈ ಪ್ರತಿಭಟನೆಯಲ್ಲಿ ಇವತ್ತು ಕೋಣಾಜೆಯ ಗ್ರಾಮ ಪಂಚಾಯತಿ ಪ್ರತಿಭಟನೆಯಲ್ಲಿ ಇರತಕ್ಕಂತಹ ನಮ್ಮ ಮಂಡಲ ಅಧ್ಯಕ್ಷರಾದಂತಹ ಜಗದೀಶನ್ ಅವರೇ, ಪಂಚಾಯತ್ ಅಧ್ಯಕ್ಷರೇ, ಪಂಚಾಯತ್ ಎಲ್ಲ ಸದಸ್ಯರೇ, ಯುವ ಮೋರ್ಚಾ ಅಧ್ಯಕ್ಷರಾದ ಮುರಳಿ ಅವರೇ, ನಮ್ಮ ಎಲ್ಲ ಮೋರ್ಚಾದ ಪದಾಧಿಕಾರಿಗಳೇ, ಹಾಗೂ ಸೇರಿರ್ತಕ್ಕಂಥ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಮಿತ್ರರೇ, ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಗ್ರಾಮ ಪಂಚಾಯತಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದ್ರು. ಆ ನಂತರ ಸದಾನಂದ ಗೌಡರು, ಬೊಮ್ಮಾಯಿ ಅವರು ಪ್ರತಿ ಗ್ರಾಮದ ಗ್ರಾಮಸ್ಥರ ಜನರ ಸಮಸ್ಯೆಯನ್ನು ಆಲಿಸೋದಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ದುರ್ದೈವ, ಇಡೀ ಕರ್ನಾಟಕ ರಾಜ್ಯದ ಜನರ ಒಂದು 2 ವರ್ಷದ ಈ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜನ ಕಂಗೆಟ್ಟಿದ್ದಾರೆ, ಜನ ದಿಕ್ಕಾಪಾಲಾಗಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿತ್ಯ ನಿರಂತರ ಹಗರಣಗಳ ಸುಳಿಮಾಲೆ ಕಾಂಗ್ರೆಸ್ ಸರ್ಕಾರ ಸಿಕ್ಕಿದೆ. ವಾಲ್ಮೀಕಿ ಹಗರಣದ ಮುಖಾಂತರ ಸುಮಾರು 186 ಕೋಟಿಯನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ, ಬೇರೆ ರಾಜ್ಯದ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ಮುಖಾಂತರ ಅದನ್ನ ಚುನಾವಣೆಗೆ ಉಪಯೋಗ ಮಾಡಿದ್ರು. ಸಿದ್ದರಾಮಯ್ಯ ಅವರು ನೇರ ಒಪ್ಪಿಕೊಂಡ್ರು, 86 ಕೋಟಿ ಹೌದು ಅಂತ ಒಪ್ಪಿಕೊಂಡ್ರು. ಏನು ಮೈಸೂರಿನಲ್ಲಿ ಮೂಡ ಹಗರಣ, ಆ ಮೂಡದಲ್ಲಿ ಸೈಟ್ ಅನ್ನ ಕೋಟ್ಯಾಂತರ ಬೆಲೆ ಬಾಳುವ ಸೈಟ್ ಅನ್ನ ತನ್ನ ಹೆಂಡತಿ ಹೆಸರಲ್ಲಿ ಮಾಡುವ ಮುಖಾಂತರ ಈ ರಾಜ್ಯದ ಜನತೆಗೆ ದ್ರೋಹ ಬಗೆದ್ರು. ಆದ್ರೆ ತನಿಖೆಯನ್ನು ಸರಿಯಾಗಿ ಮಾಡದೆ ತಮಗೆ ತಾವೇ ಕ್ಲೀನ್ ಚಿಟ್ ಅನ್ನು ಕೊಟ್ಕೊಂಡ್ರು. ಈ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. 2 ವರ್ಷದಲ್ಲಿ ಏನು ಸರ್ಕಾರ ಬಂದ ನಂತರ ಈಗ ಫ್ಲೆಕ್ಸ್ ಹಾಕಿದ್ದಾರೆ. ಪ್ರತಿಯೊಬ್ಬ ಶಾಸಕನಿಗೆ ಇಷ್ಟೊಂದು ಅನುದಾನ ಇರ್ತದೆ, ನಾನು ಅನ್ನೋದು ಅದು ಅವರ ಕರ್ತವ್ಯ. ಆದ್ರೆ ಗ್ರಾಮ ಪಂಚಾಯತ್ ಯಾವುದೇ ರೀತಿಯ ಒಂದು ನ್ಯಾಯ ಕೊಡದೆ ಕೇಂದ್ರ ಸರ್ಕಾರದ 15 ಹಣಕಾಸಿನಲ್ಲಿ ಬರುವಂತ ಆ ಏನು ಅನುದಾನ ಬಿಟ್ರೆ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ. 10 ಲಕ್ಷ ಅನುದಾನ ಕೊಡ್ತಾರೆ, ಅದರಲ್ಲಿ ಸುಮಾರು 6 ಲಕ್ಷ ತನಕ ಏನು ಕರೆಂಟ್ ಬಿಲ್ ಅಂದ್ರೆ ನೀರಿನ ಎಲ್ಲ ಬಿಲ್ ಅನ್ನು ಕಟ್ಟಲಿಕ್ಕೆ ಆಗ್ತದೆ. 4 ಲಕ್ಷ ಈ ಸಿಬ್ಬಂದಿ ಅವರು ವೇತನ ಯೋಚನೆ ಮಾಡಿ, ಅಷ್ಟು ಬಿಟ್ಟರೆ ಯಾವುದೇ ಅನುದಾನ ಬರುವುದಿಲ್ಲ. ನಾನು ಅನ್ನೋದು ಅದರ ಜೊತೆಗೆ ಈಗ 9 ಲೆವೆಲ್ ಸಮಸ್ಯೆ. 9 ಲೆವೆಲ್ ಅಂದ್ರೆ ಏಕನಿ ಒಬ್ಬ ವ್ಯಕ್ತಿ, ಬಡ ವ್ಯಕ್ತಿ, ಒಬ್ಬ ವ್ಯಕ್ತಿ ಈ ಭೂಮಿಗೆ ಬಂದ ನಂತರ 4 ದಿವಸ ಆಟ ಅಂತೀವಿ ನಾವು. ಅವನಿಗೆ ಸೂರು ಬೇಕು, ಮನೆ ಬೇಕೇ ಬೇಕು. ಆದ್ರೆ ಆ ಮನೆ ಕಟ್ಟುವಂತ ಇದನ್ನ ಪಂಚಾಯತ್ ಸದಸ್ಯರಲ್ಲಿ ಯಾವ ರೀತಿ ಅಂದ್ರೆ ಏನು 1992ರಲ್ಲಿ 73ನೇ ತಿದ್ದುಪಡಿಯಲ್ಲಿ ಗ್ರಾಮ ಪಂಚಾಯತ್ ಇರುವುದು ಶಕ್ತಿ ಕೊಡುವಂತ ಕೆಲಸ ಮಾಡಿದ್ರು. ಆದ್ರೆ ಅದನ್ನ ಎಲ್ಲವನ್ನ ನೀರು ಪಾಲು ಮಾಡಿ ಇವತ್ತು ಗ್ರಾಮ ಪಂಚಾಯತ್ ಕೊಡ್ತಕ್ಕಂಥ 9 ಲೆವೆಲ್ ಅನ್ನ ಏಕ ನಿವೇಶನ ಆ ನಕ್ಷೆಯನ್ನ ಕೊಡುವಂತ ವಿಚಾರ ಗ್ರಾಮ ಪಂಚಾಯತ್ ಅಲ್ಲಿ ಕೊಡಬೇಕಿತ್ತು. ಅದನ್ನ ಏನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡುವ ಮುಖಾಂತರ, ಆ ಯೋಜನಾ ಪ್ರಾಧಿಕಾರಕ್ಕೆ ಕೊಡುವ ಮುಖಾಂತರ ಒಬ್ಬ ವ್ಯಕ್ತಿ, ಬಡ ವ್ಯಕ್ತಿ ಇಲ್ಲಿಂದ ಮನೆ ಕಟ್ಟಬೇಕಾದ್ರೆ ಸುಮಾರು 5-6 ತಿಂಗಳ ತನಕ ಅವನ ಇದಕ್ಕೆ ಪರ್ಮಿಷನ್ ನಡೆದಿರಬೇಕಾಗಿದೆ. ಅಲ್ಲಿ ಹೋದ್ರೂ ಕೂಡ ಅವನಿಗೆ ಸರಿಯಾದ ಸ್ಪಂದನೆ ಸಿಗುವುದಿಲ್ಲ. ಇರ್ತಕ್ಕಂಥ 2-3 ಸಿಬ್ಬಂದಿಗಳನ್ನ 2-3 ತಾಲೂಕಿಗೆ ಅವರನ್ನ ಹಂಚಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಗ್ರಾಮ ಪಂಚಾಯತ್ ಎಲ್ಲ ಅಧಿಕಾರವನ್ನ ಕಸಿದುಕೊಳ್ಳುವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ದಲ್ಲಾಳಿಗಳ, ಬ್ರೋಕರ್ನವರ ಕಾಟದಲ್ಲಿ ಜನ ಕಂಗಾಲಾಗಿ ಹೋಗಿದ್ದಾರೆ. ಒಂದು 5 ಸೆನ್ಸ್ ಅಲ್ಲಿ ಮನೆ ಕಟ್ಟಬೇಕಾದ್ರೆ ಅವನ ಕುತ್ತಿಗೆಗೆ ಬರ್ತದೆ, ಅದಕ್ಕೆ ಪರ್ಮಿಷನ್ ಕೂಡ ಸಿಗುವುದಿಲ್ಲ, ಕಂಪ್ಲೀಷನ್ ಸಿಗುವುದಿಲ್ಲ. ಎಲ್ಲರನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಈ ಗ್ರಾಮದ ಜನರಿಗೆ, ಬಡ ಜನರಿಗೆ ನ್ಯಾಯ ಕೊಡಬೇಕಂತ ಹೊರಟಿದೆ. 2 ಜಿಲ್ಲೆಯಲ್ಲಿ ಇವತ್ತು ಏಕಕಾಲದಲ್ಲಿ 399 ಪಂಚಾಯತ್ಗಳು ಪ್ರತಿಭಟನೆ ಆಗ್ತಾ ಉಂಟು. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಕೃಷಿಕನಿಗೆ ಮನೆ ಕಟ್ಟಬೇಕು. ಕೃಷಿಕ ಮನೆ ಕಟ್ಟುವ ಜೊತೆಗೆ ಆ ಕೃಷಿ ತುಂಬಾ ವರ್ಷದಿಂದ 10, 15, 20, 25 ವರ್ಷದಿಂದ ಕೃಷಿ ಮಾಡ್ತಾ ಬಂದ ಜಾಗವನ್ನ ಅಕ್ರಮ ಸಕ್ರಮ ಏನು ಸಮಿತಿ ಇತ್ತ, ಆ ಬಗರ್ ಹುಕುಂ ಸಮಿತಿಯನ್ನೇ ಬದಿಗಿಟ್ಟು ಸುಮಾರು
16,000 ಕಡತಗಳನ್ನ ಅವರು ಏನು ಅವರು ಅರ್ಜಿ ಕೊಟ್ಟಿರೋದನ್ನ ತಕ್ಷಣಕ್ಕೆ ಅದನ್ನ ವಿಲೇವಾರಿ ಮಾಡುವ ಬದಲು ಅದನ್ನ ಅವರಿಗೆ ಕೊಡದೆ ಅದನ್ನ ರಿಜೆಕ್ಟ್ ಮಾಡುವ ಮುಖಾಂತರ ಆ ರೈತನಿಗೆ ಅನ್ಯಾಯ ಮಾಡಿದ್ದಾರೆ. ಎಲ್ಲವನ್ನ ರೈತರು, ಈ ಬಡ ಜನರು, ಮಧ್ಯಮ ವರ್ಗದ ಜನರು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪ್ರತಿಭಟನೆಗೆ ಯಶಸ್ಸು ಸಿಗ್ಲಿ. ಈ ಪ್ರತಿಭಟನೆ ಯಾವುದೇ ರಾಜಕೀಯ ಉದ್ದೇಶ ಅಲ್ಲ, ಜನರಿಗೆ ಅನ್ಯಾಯ ಆಗಿದೆ. ಕಲ್ಲು ಹುಯಿಗೆ ಒಬ್ಬ ಮನೆ ಕಟ್ಟಬೇಕಾದ್ರೆ ಯಾವುದೇ ರೀತಿಯಲ್ಲಿ ಆ ನ್ಯಾಯಯುತವಾಗಿ ಸಿಗುವಂತದನ್ನ ಈ ಸರ್ಕಾರ ಬಿಡ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ರೇಷನ್ ಕಾರ್ಡ್ ಸಮಸ್ಯೆ ಸರಮಾಲೆ 100 ಪಟ್ಟಿ ಮಾಡಬಹುದು. ಅದಕ್ಕೋಸ್ಕರ ಕೃಷಿ ಸಮ್ಮಾನ ಯೋಜನೆ, ಹೌದು, ಅದನ್ನ ಜನರಿಗೆ ಬಡ ಜನರಿಗೆ ಸಿಗುವಂತ ಎಲ್ಲ ಸವಲತ್ತನ್ನ ನಿಲ್ಲಿಸುವ ಮುಖಾಂತರ ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡಿದೆ. ಆ ಕಾರಣಕ್ಕೋಸ್ಕರ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸೇರಿದ್ದೀರಿ. ಈ ಪ್ರತಿಭಟನೆ ಇಲ್ಲಿ ನಿಲ್ಲಬಾರದು. ಸರ್ಕಾರ ಅದನ್ನು ಸರಿದಾರಿಗೆ ತರುವ ಮುಖಾಂತರ ಗ್ರಾಮ ಪಂಚಾಯತ್ ಅಂದ್ರೆ ಒಂದು ಸ್ಥಳೀಯ ಆಡಳಿತ, ಸ್ಥಳೀಯ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಗ್ರಾಮ ಪಂಚಾಯತ್ ಶಕ್ತಿಯನ್ನು ಏನು ಕಸಿದುಕೊಂಡಿದ್ದೀರಾ ವಾಪಸ್ ತರೋ ತನಕ ನಾವೆಲ್ಲರೂ ಸದಸ್ಯರು ಸೇರ್ಕೊಂಡು ಪ್ರತಿಭಟನೆ ಮಾಡ್ತೇವೆ. ಆ ಮುಖಾಂತರ ಈ ಪ್ರತಿಭಟನೆ ಯಶಸ್ಸು ಸಿಗ್ಲಿ. ಎಲ್ಲ ಜನರ ಸಮಸ್ಯೆಗೆ ಬಿಜೆಪಿ ಮಾತ್ರ ಉತ್ತರ. ಆ ಕಾರಣಕ್ಕೋಸ್ಕರ ಮುಂಬರುವ ದಿವಸದಲ್ಲಿ ಬಿಜೆಪಿ ಸರ್ಕಾರ ಬರ್ತದೆ, ಬಂದು ಜನಪರ ಸರ್ಕಾರವನ್ನು ಕೊಡ್ಬೇಕಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರಿಗೂ ಶುಭವಾಗಲಿ. ಜನತಾ ಪಾರ್ಟಿ ಮಂಗಳೂರು ಮಂಡಲ ಇದರ ನೇತೃತ್ವದಲ್ಲಿ ಕೊಣಾಜೆ ಗ್ರಾಮದ ಗ್ರಾಮ ಪಂಚಾಯತಿನ ಎದುರಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರೋಧಿ ನೀತಿಗಳನ್ನು ಖಂಡಿಸಿ ಈಗ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಇವರು ಬಂದಿದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಗ್ರಾಮದ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶ್ರೀ ಸನತ್ ಕುಮಾರ್ ಅವರು ಸಾಲ ಹಾಕಿ ಸ್ವಾಗತಿಸಬೇಕಾಗಿ ನಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ನಮ್ಮ ಮಂಡಲದ ಗೌರವಾನ್ವಿತ ಅಧ್ಯಕ್ಷರು ಜಗದೀಶ್ ಅವರು ಅಕ್ಕೋತ್ತಬೇಲಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಕೊಣಾಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಹಿಳಾ ಮೋರ್ಚಾದ ಸದಸ್ಯರು, ಮಹಿಳಾ ಸಮಿತಿಯ ಸದಸ್ಯರಾದ ಶ್ರೀ ಗೀತಾ ಕುಂದಾರಿ ಅವರಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದ್ದೇನೆ. ಉಪಾಧ್ಯಕ್ಷರು ನಮ್ಮ ಯುವ ನಾಯಕರಾದ ಹರಿಚಂದ್ರ ಶೆಟ್ಟಿಗಾರಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದ್ದೇನೆ. ಹಾಗೆ ಮಂಗಳೂರು ಮಂಡಲದ ಕಾರ್ಯದರ್ಶಿಗಳು, ಯುವ ನಾಯಕರಾದ ನಮ್ಮ ಆತ್ಮೀಯ ಮಿತ್ರರಾದ ಭರತಗಟ್ಟಿ ಕಟಪಣಿ ಇದ್ದಾರೆ. ಅವರನ್ನು ಸಹ ಸ್ವಾಗತಿಸಿದ್ದೇನೆ. ನಮ್ಮ ಮಂಗಳೂರು ಮಂಡಲದ ಶ್ರೀ ಮಂಡಲ ಮೋರ್ಚಾದ ಉಪಾಧ್ಯಕ್ಷರಾದ ಶ್ರೀ ಉಗ್ರಪ್ಪ ನಾಯಕ್ ಇದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದ್ದೇನೆ. ಹಾಗೆ ಜಿಲ್ಲಾ ಸಮಿತಿಯ ಸದಸ್ಯರಾದ ಶ್ರೀನಿವಾಸ್ ಶೆಟ್ಟಿ ಅವರಿದ್ದಾರೆ. ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಕೊಣಾಜೆ ಇದ್ದಾರೆ. ಗ್ರಾಮ ಪಂಚಾಯತಿನ ಎಲ್ಲ ಸರ್ವ ಸದಸ್ಯರಿದ್ದಾರೆ. ಎಲ್ಲರನ್ನು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ ರೈತ ಮೋರ್ಚಾದ ಅಧ್ಯಕ್ಷರಾದ ಪದ್ಮನಾಭ ಗಟ್ಟಿ ಇದ್ದಾರೆ. ಅವರನ್ನು ಸಹ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಪಂಚಾಯತಿನ ಎಲ್ಲ ಸದಸ್ಯರು, ಗ್ರಾಮಸ್ಥರು, ಬಿಜೆಪಿ ಮುಖಂಡರು ಎಲ್ಲರನ್ನು, ಸಂಘ ಪರಿವಾರದ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಸ್ವಾಗತಿಸುತ್ತಾ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯಲ್ಲಿ ಖಂಡನೆ ಮತ್ತೊಂದು ಕೊಣಾಜೆ ಗ್ರಾಮ ಪಂಚಾಯತ್ ಎದುರು ಈಗ ಪ್ರತಿಭಟನೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಕಿಶೋರ್ ಕುಮಾರ್ ಬೇರಿ ಅವರ ಪಾತ್ರದ ಮೂಲಕ ಉದ್ಘಾಟನೆ ಮಾಡ್ತಾರೆ. ರಾಜ್ಯ ಸರ್ಕಾರ ದುರಾಡಳಿತೋಡು ಹೋಗುಂದೊಂದು ಪಂಡದು 2 ದಿನದ ನಿಗ್ಲಿ ಮಾಧ್ಯಮ ಗೊತ್ತಾಗ ಈ ಸರ್ಕಾರದ ಆಡಳಿತ ಪಕ್ಷದ ಸದಸ್ಯರೇ ಸರ್ಕಾರದ ವಿರುದ್ಧವಾದ ಆಡಿಯೋ ಮಲ್ತದೆ, ಪ್ರಚಾರ ಮಲ್ತೋಗಲಿ. ಗಣಿ ನೀತಿಯ ಬಗ್ಗೆ ಈ ಸರ್ಕಾರದಲ್ಲಿ ಶಾಸಕರು ಗಣಿದ ತಗೊಳ್ಳಿ. ಇಂಚಿನ ಸಂದರ್ಭಗಳು ಭಾರತೀಯ ಜನತಾ ಪಕ್ಷದ ನೇತೃತ್ವಗಳು ಸರ್ಕಾರದ ಜನ ವಿರೋಧಿ ನೀತಿಯ ಬಗ್ಗೆ ಪ್ರತಿಭಟನೆ ಒಂದು ನಡೆದಲುಂಟು.
ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಜಿಲ್ಲೆದ ಪ್ರತಿ ಗ್ರಾಮ ಪಂಚಾಯತ್ ಎದುರು ಜನಕುಲನ ಸಮಸ್ಯೆದ ಬಗ್ಗೆ ಸರ್ಕಾರದ ಕೆಬಿಗುಂಡ್ರ ಕೆಲಸ ಈ ಮೂಲಕ ಆಗುತ್ತುಂಟು. ದುಂಬದ ಸರ್ಕಾರ ಒಪ್ಪಣಾಗ ಯೋಜನೆ ಕೊಂದಿದ್ದೇವೆ. ವೃದ್ಧಾಪ್ಯ ವೇತನ ಮುಗ್ಲ ಗ್ಯಾರಂಟಿದ ಬೊಕ್ಕ ವೃದ್ಧಾಪ್ಯ ವೇತನದ ಕಾಸನೆ ನಂಬುದಿತ್ತಿನ ಚಿತ್ರ ಪ್ರಾಯದಕ್ಕೂ ಕಂಗಾಲತ್ತೇವೆ. ಅವು ಬರೊಂದಿಚ್ಚಿ ಒಂಜು ವೇಳೆ ಬತ್ತಂಡಲ ಸಮಯಕ್ಕೂ ಸರಿಯಾದ ಕೈಗೆ ದಿಕ್ಕೊಂದಿಚ್ಚಿ ಕೆಲವೇ ಹೊಸ ನಿವೇಶನ ಕಟ್ಟೋದು ಇಲ್ಲು ಕಟ್ಟೋದು ಲೇರು. ಈ ಇಲ್ಲಗೆ ಇತ್ತ ತುಣಗ ಕಲ್ಲು ಹಚ್ಚಿ ಪೊಯ್ಯೆಲ್ಲ ಹಚ್ಚಿ ನಿಖಲ್ವೇ ಒಂಜು ವೇಳೆ ಕಲ್ಲುನ ಪೊಯ್ಯೆಲ್ಲ ಉಂಟ ಇರ್ದಂಟ ಇಂದು ಕಲ್ವೇರ್ನ ಆಡಲ್ತಾನೆ ಆಪುಡು ದಾಯಬಂಡ ಕಂಡಿದ ಮಾರು ಮಕ್ಕಳೇ ಜಾಸ್ತಿ ಆಪೇರು. ಒಂಜು ವೇಳೆ ನಿಖಲಿಗೆ ಜನಕುಲೆಗೆ ಯೋಜನೆಯನ್ನು ಮುಟ್ಟವಡು ಮಂಡಿತ್ತು ನಾಂಡ ಜನಕುಲ ಪರವಾಯಿನ ಚಿತ್ರ ಸರ್ಕಾರ ಕೊರಡು ಮಂಡಿತ್ತು ನಾಂಡ ನಿಖಲೆ ಯೋಜನೆ ಕೊಂದಲೆ ಸರ್ಕಾರನೇ ಐದು ಕಲ್ಲನ್ನು ಹೊಯ್ಯನು ಆ ಜನಕುಲಿಗೆ ತಲುಪಿಸಾಕ ಮನಪಂಜಿನ ವ್ಯವಸ್ಥೆನ ಮನಕುಲಿ ಕಲ್ಲನ್ನು ಹೊಯ್ಯನು ಉಂಟ ಇರ್ದಂಟ ಕಂಡಿದ ಮಾರು ಮಕ್ಕಳೇ ಜಾಸ್ತಿ ಆದುಪ್ಪೇರು. ಕಲ್ಲಿಗೆ ಹತ್ರ ರೇಟ್ ಕೊರಡ ಐದು ಜಾಸ್ತಿ ಕಂಡು ನಾಯ ಕೊರಡ ಅನಿವಾರ್ಯವಾದ ಕಂಡು ನಾಯನು ಜನಕ್ಕೂ ಸಪೋರ್ಟ್ ಮಾಡ್ಕೊಂಡ ಸ್ಥಿತಿ ವರ್ಗು ದಾಯ ಬಂಡ ఆయన ಇಲ್ಲ ಓಡು ಆಯ್ಕೆ ಹೊಯ್ಯ ಓಡು ಆಯ್ಕೆ ಕಲ್ಲು ಓಡು ಮಂಡಿದ್ನಾಂಡ ఆయన ಈತ ಸಮಯದಲ್ಲಿ ಇಲ್ಲ ಓಡು ಮಂದಿದ್ನಾಂಡ ಆಯ ಬಕದಾದ ಮಾಡ್ಕೊಡಿ ಅನಿವಾರ್ಯ ಪರಿಸ್ಥಿತಿಗೆ ನಿಖಲು ಕಲ್ಲು ಎಣ್ಣೆ ಸಾಂಕೊಡ ಚಿತ್ರ ಕೆಲಸ ಮಾಡ್ಕೊಡೋ ರೀತಿ ಬರೋದಿಲ್ಲ. ಜೋಕಳಿಗೆ ಸೈಕಲ್ ತಿಕ್ಕೊಂಡಿರ್ತಾನೆ ಹೆಣ್ಮನೆಗೆ ಹೊಣಗ ಭಾರಿ ಖುಷಿ ಅಂದಿರ್ತಾನೆ ಎಂಕ್ಲ ಹೈಸ್ಕೂಲ್ ಬಾಕಲು ಮುಟ್ಟಿ ಹತ್ತ ಆಗ್ಬಿಟ್ಟಿದ್ದು ದಾಯಬಂಡ ಇಂಚಿ ಸೈಕಲ್ ಕೊರೆಸು ಅಂದಿತ್ತೆ ಮುಗುಳು ಸೈಕಲ್ ಬಿಡ್ಲಿ ಸೈಕಲ್ ಬಿಡ್ನ ಎಲ್ಲ ಮುರಡಿ ಊರೊಂದಿಲ್ಲ ವಿಧಾನಸಭೆದ ಎದುರು ಸೈಕಲ್ ಬಿಡೋದಿಲ್ಲ ఆయనే ಬರ್ದು ಊರ್ಲೆಕ್ಕ ಮುರೊಂದಿಲ್ಲ ಕಾಡಿ ಬಲ್ಪುಗೆ ನೀವು ಅದು ಮಾಧ್ಯಮ ಬೈತಿನ ಎಂಕಲ್ಲ ಧೈರ್ಯ ಮಂದಿನ ಅಂತ ಹತ್ತಿ ಮಾಧ್ಯಮ ಬತ್ತೀನ ಮಾಡೋದಿಲ್ಲ ಎಂಕಲಿ ಉಲ್ಲೇಖ ಮಂತ್ರ ಮಾಡೋದಿಲ್ಲ ಕಾಂಡೆ ಕಾಂಡೆ ಸೈಕಲ್ ಬರ್ತದೆ ಸೈಕಲ್ ಬರೋದಿಲ್ಲ ಇಂಚಿತ್ರ ಪರಿಸ್ಥಿತಿ ದರಿದ್ರ ಸರ್ಕಾರ ನಮ್ಮಡ ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬೊಕ್ಕ ಅಭಿವೃದ್ಧಿ ಅಧಿಕಾರನ ಕೈಯಲ್ಲ ಒಂಜಿ ಮನವಿ ಮತ್ತು ಮೂಲಜಿ ಕೈತಲ್ದೆ ವಿರೋಧಗೂ ವಿರೋಧ ಬಂಡದ ಶಾಲೆ ಬರ್ತದೆ ಮಲ್ಲತ್ರಿ ವಿದ್ಯಾ ಕೇಂದ್ರ ಅವು ಬತ್ತಿಪಣಾಗ ಪಂಚಾಯತ್ ಸದಸ್ಯರು ಸೇರ್ತು ಅಭಿವೃದ್ಧಿ ದೃಷ್ಟಿಯಲ್ಲಿ ಜನಪ್ರತಿನಿಧಿಗಳು ಒಂದೇ ಕಂಪೌಂಡ್ ಹಾಲ್ ಮಾಡಿದ್ದೇವೆ ಭದ್ರತೆಗೆ ಮಾಡೋದು ಕಂಪೌಂಡ್ ಹಾಲ್ ಇಡೀ ಆ ಶಾಲೆದ ವಿರೋಧ ಕಂಪೌಂಡ್ ಹಾಲ್ ತುಲ್ಯವರು ಕಂಪೌಂಡ್ ಹಾಲ್ನೇ ಜರ್ತದೆ ಮಾರ್ಗ ಮಂದಿರ್ತೇರಂಟ ಆ ಶಾಲೆಗೆ ದಾದಗತಿ ಶಾಲೆದ ತಂಡಾಸ ಉಂಟಲ್ಪ ಆ ತಂಡಾಸ ಪಿರವಡು ಮೂಜಿ ಬಿಟ್ಟು ಅದನ್ನು ರಡ್ಡು ಬಿಟ್ಟು ಮಾತ್ರ ಜಾಗ ಹಾಕೋಣಿ ಒಂಜಿಚೂರು ಜರಿಂಡಲ್ಲ ಆ ಶಾಲೆಗೆ ಬರ್ಬಂತ ಜೋಗಳಿಗೆ ತಾಪತ್ರಯ ಉಂಟು ಉನ್ನದಾಯ ಮಲ್ಪಿದಾರಿಗಳು ಅಧಿಕಾರಿ ವರ್ಗ ಹೊರ ಆ ಶಾಲೆದ ಪಿರವಡು ಜರಿದಿನ ಜರ್ತಿದಿನ ಆ ಕಾಂಪೌಂಡ್ ತೂಡಾಕು ಅಂಚಾಟ ಮಾತ್ರ ನಮ್ಮ ಗ್ರಾಮ ಪಂಚಾಯತ್ ಒಪ್ಪೆರಾವು ರಾಜ್ಯ ಸರ್ಕಾರ ಒಪ್ಪೆರಾವು ಒಂದು ಸರಿ ಸಾಧಿಗೆ ಹೋದರೆ ಸಾಧ್ಯತೆ ಉಂಟು. ಇಲ್ಲು ಕಟ್ನಾಗ ಸ್ವಂತ ಜಾಗ ಪೂಜಿ ಅಕ್ರಮವಾದ ಇಲ್ಲು ಕಟ್ಟುಪ್ಪೇರು ಒಂದು ಸಂದರ್ಭಗಳು ಅಕ್ರಮ ಸಕ್ರಮ ಮಲ್ಪುಣ ಸಂದರ್ಭ ಬಿಜೆಪಿದ ರಾಜ್ಯ ಸರ್ಕಾರ ಆಡಳಿತ ಸಂದರ್ಭಗಳು ಅಕ್ರಮನು ಸಕ್ರಮ ಮಲ್ಪಂದಿನ ಕೆಲಸ ಮಲ್ಪನಾಗ ದ್ವೇ ಕಾಂಗ್ರೆಸ್ ಅವ್ರ ಪ್ರತಿನಿಧಿ ಅವ್ರು ರಾಜ್ಯಪಾಲ ಆದಿತ್ತು ಆರೈದು ಉಂತವಣ ಕೆಲಸ ಮಲ್ಪೇರು ಅದಕ್ಕೆ ಸೈಡ್ ಮಾಡುತ್ತೇರು
ಸೈಡ್ ಮಾಡಿದವರ 5 ಬತ್ತಿನ ಚಿತ್ರ ಸರ್ಕಾರ ಅಕ್ರಮ ಸಕ್ರಮಕ್ಕೂ ಇದಾಡದು ಒಂಜಾತು ಜನಕ್ಕೂ ಕೊಡ್ತು ಅಕ್ಕಳಿಗೆ ಬೊಡಾಪಿನಕ್ಕೆ ಮಾತ್ರ ಕೊಡ್ತು ಏರಿಗೆ ಬೊಚ್ಚ ಏರಿಗೆ ಅಕ್ಕಳಿಗೆ ವಿರೋಧ ಇಲ್ಲ ಅಕ್ಕಳಿಗೆ ಕೊರಂದಿನ ವ್ಯವಸ್ಥೆ ಅವನು ಇತ್ತೆ ಅಕ್ರಮ ಸಕ್ರಮ ಬತ್ತಿನ ಚಿತ್ರ ಆ ನಿವೇಶನಗಳಿಗೆ 9/11 ಆವೋದಿ ಒಂದಿನ ದಾಯಿ ಮಕ್ಕಳು ಪಾಪದಕ್ಕಲೆ ಗೊರಂದುಕೇರಿ ಎಂದ್ರೆ ಬಡವರ ಸರ್ಕಾರ ಅಂತ ಹೊಣಪಡಕ್ಲು ಈ 9/11 ವ್ಯವಸ್ಥೆಯಲ್ಲಿ ಅತಿ ಶೀಘ್ರ ಮಲ್ಪಡ್ತೀನತ ದಾಯ ಬಂಡ ಒಂದೇಟು ಜಾಸ್ತಿ ಕಾಸು ಬರ್ಪಂಡ ಬರಡು ಬಂಟಿನ ಉದ್ದೇಶ ಪರೋಕ್ಷವಾದ ಉಂಟು ನೀವು ಪೇರ್ತ ಯಾಂಗ್ನೋರಿ ಪೆತ್ತ ಸಾಂಕುಣೆ ಗೋ ಸಾಕಾಣಿಕೆ ಇನಿ ತೂನಾಗ ಮತ್ತ ಸಮಯ ಅಂಟಿ ಸಬ್ಸಿಡಿದ ಕಾಸು ಬರಂದೆ ಎಂಕಲ್ ಬೇಡ್ಕೊಂಡ ಪೆತ್ತ 5 ವರ್ಷ ಪೇರು ವರ್ಷ ಲಾಭ ಇತ್ತನಲ್ಲ ಸಬ್ಸಿಡಿದ ಕಾಸು ಬರಂದೆ ವಂಚನೆ ಮಂತೊಂದುಲ್ಲೇರು ಮಕ್ಕಳು ರೈತರಿಗೆ ವಂಚನೆ ಮಂತೊಂದುಲ್ಲೇರಿ ಪೆತ್ತ ಸಂಘಟನೆಗಳಿಗೆ ವಂಚನೆ ಮಂತೊಂದುಲ್ಲೇರಿ ಇಲ್ಲು ಕಟ್ಟಣಗಳಿಗೆ ವಂಚನೆ ಮಂತೊಂದುಲ್ಲೇರಿ ಶಾಲೆಗೆ ಹೋಗೋಣ ಅಂತ ಜೋಗಿಗಳಿಗೆ ವಂಚನೆ ಅನ್ಬೋದುಲ್ಲೇರಿ ಮಾತುಗಳಿಗೆ ವಂಚನೆ ಮಂತೊಂದು ಎಂಕಲ ಪಾಪದಕಲ ಸರ್ಕಾರ ಬಡವರ ಸರ್ಕಾರ ಮಾಡಿದ್ದು ಸ್ಲೋಗನ್ ಹೋಯ್ತೊಂದುಲ್ಲೇರಿ ಇಂಚಿತ್ತಿನ ಸರ್ಕಾರದ ದುಷ್ಟ ನೀತಿಲೇನಿ ಭ್ರಷ್ಟ ಸರ್ಕಾರದ ನೀತಿಲೇನಿ ಖಂಡನೆ ಮತ್ತೊಂದು ಈ ಪ್ರತಿಭಟನೆಯ ಮೂಲಕ ಒಂಜಾತಿ ಅಧಿಕಾರಿ ಶಾಲೆಗೆ ವೆಚ್ಚ ಹುಟ್ಟಿನ ಕೆಲಸ ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ನನ್ನ ತುಂಬಾಗಿ ಮತ್ತು ಜನ ಹಿರಿಯ ಹಕ್ಕಲು ಈ ಸಭೆಯ ಉದ್ದೇಶವಂತ ಬಾಧ್ಯರಲ್ಲಿರಿ ಮೆಕ್ಕಳಿಗೆ ತುಂಬತ್ತದ ಅವಧಿನ ಕೊರಮಲು ಜೈ ಹಿಂದ್ बोलो भारत माता की बोलो भारत माता की वंदे 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 भारतीय जनता पार्टी की भारतीय जनता पार्टी की भारतीय जनता पार्टी जनपद ಹೋರಾಟಕ್ಕೆ ಭಾರತೀಯ ಜನಪದ ಹೋರಾಟಕ್ಕೆ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಜನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಜನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಇದೊಂದು ನಮ್ಮ ದೌರ್ಭಾಗ್ಯ. ಕಳೆದ 2 ವರ್ಷಗಳಿಂದ ಈ ರಾಜ್ಯದ ಚುಕ್ಕಾಣಿ ಹಿಡಿತ ಆಡಳಿತ ಮಾಡ್ತಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆಯೋ ತಕ್ಷಣದಿಂದಲೇ ಒಂದಲ್ಲ ಒಂದು ರೀತಿಯ ಹಗರಣ ಮಾಡ್ತಾ ಬಂದಿದೆ. ತಿಂಗಳಿಗೆ ಒಂದರಾಗಿ ಹಗರಣ ಮಾಡ್ತಾ ಬಂದಿದೆ. ಅಂತೂ ಪ್ರತಿಪಕ್ಷದಲ್ಲಿರುವಂತಹ ನಮ್ಮನ್ನ ಸುಮ್ಮನೆ ಕುಳಿತುಕೊಳ್ಳಿ ಬಿಡ್ಲಿಲ್ಲ ಇವರು. ಅಂದ್ರೆ ನಮ್ ಕೂಡ ಒಂದಲ್ಲ ಒಂದು ಹೋರಾಟ ಮಾಡುವಂತ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಈ ರೀತಿಯ ಅವಕಾಶ ನಮಗೆ ನಿಜವಾಗಿ ಬೇಡ ಇತ್ತು, ಅಗತ್ಯ ಇಲ್ಲ ಇತ್ತು. ಜನಗಳಿಗೆ ಗ್ಯಾರಂಟಿ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟರು, ಅದರ ದುಪ್ಪಟ್ಟು ಹಣವನ್ನ ವಸೂಲಾತಿ ಮಾಡಿದ್ರು ಗೊತ್ತಾಗದ ರೀತಿಯಲ್ಲಿ. ಮೊನ್ನೆ ಇತ್ತೀಚೆಗೆ ನಮ್ಮ ಕರೆಂಟ್ ಬಿಲ್ ಅನ್ನು ಯಾರು ನೋಡಿರ್ಬೋದು, ಅದರ ಹೊಸತಾಗಿ ಸೇರ್ಪಡೆ ಮಾಡಿದ್ದಾರೆ. ಪಿಂಚಣಿ ಅಂತೇಳಿ, ಯಾರಿಗೆ ಗೊತ್ತಿಲ್ಲ ಪಿಂಚಣಿ ಅಂತೇಳಿ, ಅದು ಯಾವುದಕ್ಕೆ ಪಿಂಚಣಿಯ ಗೊತ್ತಿಲ್ಲ. ಹೆಚ್ಚಿನ ಅಂಶ ಈ ಪಿಂಚಣಿ ಯೋಜನೆ ಸಂದೇಶ ಸುರಕ್ಷೆ ಇರ್ಬೋದು, ವೃದ್ಧಾಪ್ಯ ಯೋಜನೆ ಇರ್ಬೋದು, ಇಂಥದಕ್ಕೆ ಹಣ ಕೂಡ ಬರ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಕಡೆ ಗ್ಯಾರಂಟಿ ಅಂತೇಳಿ ವಿದ್ಯುತ್ ಫ್ರೀ ಕೊಟ್ಟರು, ಇನ್ನೊಂದು ಕಡೆ ಪಿಂಚಣಿ ಕೊಡ್ಲಿಕ್ಕೋಸ್ಕರ ಯಾರು ನಾವು ಕರೆಂಟ್ ಬಿಲ್ ಕಟ್ತಾ ಇದ್ದೇವ ಅವರಿಂದ ಈ ರೀತಿ ವಸೂಲಾತಿಯನ್ನು ಮಾಡಿರಬೇಕು. ಇಂಥ ಒಂದು ಸರ್ಕಾರ ನಮಗೆ ಅಗತ್ಯ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಗೋವುಗಳನ್ನ ರಕ್ಷಣೆ ಮಾಡುವಂತಹ, ಗೋವುಗಳನ್ನ ನಾವು ಗೋಮಾತೆ ಅಂತ ಪೂಜಿಸಿರುವಂತಹ ಆ ಗೋಮಾತೆಯನ್ನ ರಕ್ಷಣೆ ಮಾಡಬೇಕಾದವರು ಆ ಒಂದು ನೀತಿಯನ್ನೇ ಬಂದ ಕೂಡಲೇ ತೆಗೆದು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಗೋಮಾತೆ ಇವರನ್ನು ಕ್ಷಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಆಲೋಚನೆ ಮಾಡಬೇಕು. ಈಗೀಗ ಇಲ್ಲಿ ಹೆಚ್ಚಿನ ಇರುವಂತವರು ಕೂಲಿ ಕಾರ್ಮಿಕರು, ದಿನನಿತ್ಯ ದಿನಕೂಲಿ ಕೆಲಸ ಮಾಡುವವರು. ಕಳೆದ 1 ತಿಂಗಳಿಂದ ಕೆಲಸ ಮಾಡಲಿಕ್ಕೆ ಕಲ್ಲು ಸಿಗ್ತಾ ಇಲ್ಲ, ಹೊಲಿಗೆ ಸಿಗ್ತಾ ಇಲ್ಲ. ಕಲ್ಲನ್ನು ಬಂದ್ ಮಾಡಿದ್ರು. ಇನ್ನು ಕೆಲವು ಜನ ಇದು ಆಗ್ತದೆ ಪುನಃ, ಅದೊಂದು ಮಾಫಿಯಾ.
ಇದನ್ನು ರಾಜ್ಯ ಸರ್ಕಾರ ತಡೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಗ್ಯಾರಂಟಿ ಅಂತ ಹೇಳಿ ಬಡವರನ್ನ ಉಪವಾಸ ಕುಳಿತುಕೊಳ್ಳುವಂತೆ ಮಾಡ್ತಾ ಇರೋದು ಈ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕುವಂಥದ್ದು ನಮ್ಮ ಅನಿವಾರ್ಯ ಆಗಿದೆ. ಹಾಲಿಗೆ ಸಬ್ಸಿಡಿಯನ್ನು ಸಿಗ್ತಾ ಇತ್ತು, ಅದನ್ನು ರದ್ದು ಮಾಡಿದಲ್ಲದೆ ಹಾಲಿನ ದರವನ್ನು ಕೂಡ ಏರಿಸಿದ್ರು. ಇದು ಬಡವರಿಗೆ ಮಾಡೋ ಅನ್ಯಾಯ ಅಲ್ವಾ? ಮೊನ್ನೆ ದಿನ ವಸತಿ ಯೋಜನೆ, ಬಡವರಿಗೆ ಸಿಗುವಂತಹ ಮನೆ, ಆ ಪಾಪದಲ್ಲಿ ಸಿಗುವಂತಹ ಮನೆ, ಅದರಲ್ಲಿ ಕೂಡ ಭ್ರಷ್ಟಾಚಾರ. ವಸತಿ ಸಿಗ್ಬೇಕಾದ್ರೆ ಅವ ಹಣ ಕೊಟ್ಟು ಆ ವಸತಿ ಪಡಿಬೇಕು. ಇದನ್ನು ಯಾರು ನಾವು ಹೇಳಿದ್ದಲ್ಲ, ಅವರ ಸರ್ಕಾರದ ಮಂತ್ರಿಗಳು ಹೇಳಿದ್ದು. ಒಂದು ಬಾಂಬ್ ಹಾಕಿದ್ರು, ಮೊನ್ನೆ ಆಡಿಯೋ ಎಲ್ಲ ಹಾಕಿದ್ರು. ಇನ್ನೆಷ್ಟು ಬಾಂಬ್ಗಳು ಅವರಲ್ಲಿ ಇದೆಯಾ, ಅದು ಇನ್ನು ಆದಷ್ಟು ಬೇಗ ಬರ್ತದೆ. ಅವರದೇ ಸರ್ಕಾರದ ಅವರದೇ ಮಂತ್ರಿಗಳೇ ಅವರ ಸರ್ಕಾರ ಆಗುವಂತಹ ಭ್ರಷ್ಟಾಚಾರವನ್ನ, ಹಗರಣವನ್ನ ಅವರೇ ಹೇಳುವಂಥದ್ದು. ಮೂಢ ಹಗರಣ ಆಗಿರ್ಬೋದು. ಮೂಢ ಹಗರಣ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಹೆಸರಲ್ಲಿ ಮೂಢ ಹಗರಣ ಆಗಿದೆ. ಅದರ ರಾಜ್ಯದ ಮುಖ್ಯಮಂತ್ರಿ ಇರುವಾಗ ಅದರ ತನಿಖೆ ಯಾವ ರೀತಿ ಆಗ್ಬೋದು ಅಂತೇಳಿ ನಾವೇ ಅದನ್ನು ಆಲೋಚನೆ ಮಾಡಬೇಕು. ಇಂಥ ಹಲವಾರು ಹಗರಣಗಳನ್ನ ಸುತ್ತಿಕೊಂಡು ಈ ಒಂದು ಭ್ರಷ್ಟ ರಾಜ್ಯ ಸರ್ಕಾರ ನಮಗೆ ಬೇಕಾ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅಕ್ರಮ ಸಕ್ರಮ ಅನ್ನುವಂತಹ ಒಂದು ಸಮಿತಿ ಇತ್ತು, ಆ ಒಂದು ಯೋಜನೆ ಇತ್ತು. ಅದು ಈಗ ಇಲ್ವೇ ಇಲ್ಲ. ಇದೇ ಇಲ್ವ ಅಂತೇಳಿ ಮೊದಲು ಇತ್ತು, ಈಗ ಇಲ್ವೇ ಇಲ್ಲ. ಅದನ್ನು ಯಾಕೆ ಬೇಕಾಗಿ ನಿಲ್ಲಿಸಿದ್ದಾರೆ ಗೊತ್ತಿಲ್ಲ. ಭ್ರಷ್ಟಾಚಾರಕ್ಕೆ ಕಡಿವಾಣ ಇಲ್ಲದಾಗಿ ಹೋಗಿದೆ. ಏನು ನಮ್ಮ ಸ್ಟಾಂಪ್ ಪೇಪರ್, ಬಾಂಡ್ ಪೇಪರ್ ಏನಿತ್ತ, ಅದು ನಮ್ಮ ಸರ್ಕಾರ ಇರುವ ಸಂದರ್ಭ 20 ರೂಪಾಯಿ ಇದ್ದಂತ ಸ್ಟಾಂಪ್ ಪೇಪರ್ಗೆ ಈಗ 5 ಪಟ್ಟು 100 ರೂಪಾಯಿ, 500 ರೂಪಾಯಿ ಇದ್ದದ್ದು 1000 ರೂಪಾಯಿ. ಇದೇ ರೀತಿ ಇದ್ದಂತ ಆ ಹಣವನ್ನ 2 ಪಟ್ಟು 4 ಪಟ್ಟು 5 ಪಟ್ಟು ಮಾಡಿದಂತ ಈ ಒಂದು ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗುವಂತ ಅನಿವಾರ್ಯ ಬಂದದ್ದು ಅನಿವಾರ್ಯ. ಇವತ್ತು ಪೇಪರ್ ನೋಡಿದೆವು, ಒಂದೊಂದು ಕಾಮಗಾರಿಗೆ 2 ಅನುದಾನ ಅಂತ. ಇದೊಂದು ಹೊಸ ಹಗರಣ. ಒಂದೊಂದು ಕಾಮಗಾರಿಗೆ 2 ಅನುದಾನ. ಯಾರಾದ್ರು ಮಾತಾಡಿದ್ರೆ ಇನ್ನು ನಾಳೆ 2 ಬಿಲ್ ಆಗ್ತದೆ. ಕಾಂಟ್ರಾಕ್ಟ್ದಾರರು ಅವರೇ, ಅವರದೇ ಜನ. ಇದು ಕಾಣುವಂಥದ್ದು. ಇದು ಕಾಣದ್ದು ಎಷ್ಟೋ ಇದೆ ಗೊತ್ತಿಲ್ಲ. ಇನ್ನಷ್ಟು ಅವರ ಸಚಿವರೇ ಇನ್ನಷ್ಟು ಬಾಂಬ್ಗಳನ್ನು ಇನ್ನು ಸ್ವಲ್ಪ ದಿನದಲ್ಲಿ ಹಾಕಿ ಇರ್ಬೋದು. ನಿಜವಾಗಿ ನಮಗೆ ಹೇಗೋ ಭಾರತೀಯ ಜನತಾ ಪಾರ್ಟಿಯವರಿಗೆ, ನಮ್ಮ ಕಾರ್ಯಕರ್ತರಿಗೆ, ಸಾಮಾನ್ಯ ಮಧ್ಯಮ ಜನರಿಗೆ ಯಾವ ರೀತಿ ಬೇಸತ್ತು ಹೋಗಿದೆ, ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೆ, ಅವರ ಮಂತ್ರಿಗಳಿಗೆ ಕೂಡ ಅವರ ಸರ್ಕಾರದಿಂದ ಬೇಸತ್ತು ಹೋಗಿದೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಅವರ ಮಂತ್ರಿ ಮಂಡಲದವರೇ ಅವರ ವಿರುದ್ಧ ಮಾತಾಡುವಂಥದ್ದು ಬಹಳ ಶೋಚನೀಯ ವಿಷಯ. ಇಂತಹ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷಗಳಿಂದ ನಮ್ಮನ್ನು ಆಳ್ತಾ ಬಂದು ಬಡವರಿಗೆ ಇನ್ನಷ್ಟು ತೊಂದರೆ ಉಂಟು ಮಾಡ್ತಾ ಬಂದಿರುವಂತಹ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಲೇಬೇಕಾಗಿದೆ. ನಮಗೆ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಮ್ಮ ಪಂಚಾಯತ್ ಮುಂದುಗಡೆ ನಿಂತುಕೊಂಡು ರಾಜ್ಯ ಸರ್ಕಾರದ ಹೋರಾಟ ಮಾಡುವಂಥದ್ದು ನಮ್ಮ ಭಾರಿ ಶೋಚನೀಯ ಸ್ಥಿತಿ ಬಂದಿರುವಂತದ್ದು ನಮಗೆ ಬಹಳ ಬೇಸರ ಉಂಟು ಮಾಡಿದೆ. ಆದ್ದರಿಂದ ತಕ್ಷಣವೇ ನಾವು ಮನವಿ ಮಾಡಿದ್ದು, ರಾಜ್ಯ ಸರ್ಕಾರ ಒಳ್ಳೆಯ ಆಡಳಿತ ನೀಡಲಿಕ್ಕೆ ಸಾಧ್ಯವಾಗದಿದ್ರೆ ಖಂಡಿತವಾಗಿಯೂ ನಿಮ್ಮ ರಾಜ್ಯ ಸರ್ಕಾರವನ್ನು ವಿಸರ್ಜನೆ ಮಾಡಿ ಮುಂದಿನ ದಿನದಲ್ಲಿ ನಾವು ಮತದಾನದ ಮೂಲಕ ಜನರ ಆ ಒಂದು ಮತವನ್ನು ಪಡೆದು ಯಾವ ರೀತಿಯ ರಾಜ್ಯ ಸರ್ಕಾರಕ್ಕೆ ಬೇಕಾದಂತೆ ಈ ಮೂಲಕ ತಿಳ್ಕೊಳ್ಬಹುದು. ದಯವಿಟ್ಟು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಗಮನಿಸಬೇಕು. ಇಡೀ ಕರ್ನಾಟಕದಲ್ಲಿ ಜನಗಳು ಬೇಸತ್ತು ಹೋಗಿದ್ದಾರೆ. ಈಗ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನೀವು ಆಡಳಿತ ನೀಡುತ್ತಿರುವಂತಹ ನಾವು ಆಡಳಿತ ನೀಡುವ ಪ್ರತಿ ಗ್ರಾಮ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಎಲ್ಲಾ ಕಡೆ ನಾವೊಂದು ಎದುರು ನಿಂತುಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಯನ್ನು ನೀವು ತಂದು ಹಾಕಿದ್ದೀರಿ. ನಿಮಗೆ ಧಿಕ್ಕಾರವಿರಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಜನವಿರೋಧಿ ರಾಜ್ಯ ಸರ್ಕಾರಕ್ಕೆ ಮೊನ್ನೆ
ಬೆಂಗಳೂರಿನ IPL ಮ್ಯಾಚ್ ಆಯಿತು. ನಿಜವಾಗಿಯೂ ಅದರ ಸಂಭ್ರಮಾಚರಣೆ ಅದರ ಮರುದಿವಸ ಅಗತ್ಯ ಇತ್ತ ಅಂತ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ತಿಳ್ಕೊಳ್ಳುವಂತ ವಿವೇಚನೆ ಕೂಡ ಇರಲಿಲ್ಲ. ಇವರಿಗೆ ಇಡೀ IPL ಮ್ಯಾಚ್ ಇಡೀ ಕರ್ನಾಟಕವೇ ಖುಷಿ ಪಟ್ಟಿದೆ. ನಮಗೆ ಒಂದಷ್ಟು ಮತವನ್ನ ಪಡೆಯುವುದು ಅಂತೇಳಿ ಒಂದು ವಿಷಯವನ್ನು ಇಟ್ಕೊಂಡು ಅವರು ಕೂಡಲೇ ಆ ಒಂದು ಸಂಭ್ರಮಾಚರಣೆ ಆಚರಿಸಿದ್ರ, ಅದಕ್ಕೆ ಸೂಕ್ತವಾದ ಭದ್ರತೆ ಕಲ್ಪಿಸದೆ ಮಾಡಿದ್ರ ಅಮಾಯಕ ಜನರು ವಿದ್ಯಾರ್ಥಿಗಳು ಸುಮಾರು 11 ಜನ ಅಲ್ಲಿ ಆಗ ದುರಂತಕ್ಕೆ ಮಡಿದ್ರು. ರಾಜ್ಯ ಸರ್ಕಾರ ಅವರಿಗೆ ಪರಿಹಾರ ಕೊಡ್ತಾ ಅಂತ ಹೇಳ್ತಾರೆ. ಆದರೆ ಆ ಮಡಿದಂತ ಕುಟುಂಬಗಳಿಗೆ ಅವರ ಮಗನನ್ನ, ತಮ್ಮನನ್ನ, ಅಕ್ಕನ ತರುವಂತದ್ದು ಸಾಧ್ಯತೆಯಾ? ಇವರಿಗೆ ಸಂಭ್ರಮಾಚರಣೆ ಅಗತ್ಯ ಇತ್ತ? ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಆಗಿರುವಂತಹ ಆ ಕಾಲ್ತುಳಿದ ಬಗ್ಗೆ ಭಾರಿ ಅವರು ಮಾತಾಡಿದರು. ಅಲ್ಲಿ ಕೋಟಿ ಜನ ಬರುವಂತಹ ಪ್ರದೇಶದಲ್ಲಿ ಎಷ್ಟು ವ್ಯವಸ್ಥೆ ಮಾಡಿ ಸಣ್ಣ ಪುಟ್ಟ ಗೊಂದಲ ಆದದಕ್ಕೆ ಇಡೀ ದೇಶದಲ್ಲಿ ಅವರು ಮಾತಾಡಿದರು. ಇದು ಒಂದು IPL ಮ್ಯಾಚಿನ ಸಂಭ್ರಮಾಚರಣೆಯಲ್ಲಿ ಈ 11 ಜನ ಅಮಾಯಕರು ಸತ್ರ ಅಲ್ಲ, ಇದಕ್ಕೆ ಯಾರು ಹೊಣೆ ಅಂತ ನಾವೆಲ್ಲ ಈ ಸರ್ಕಾರವನ್ನು ಕೇಳಬೇಕಾಗಿದೆ. ಮುಂದಿನ ದಿನದಲ್ಲಿ ಆದಷ್ಟು ಬೇಗ ನಮ್ಮ ಸಿದ್ದರಾಮಯ್ಯರು ನಮ್ಮ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಸರ್ಕಾರವನ್ನು ವಿಸರ್ಜನೆ ಮಾಡಬೇಕಾಗಿ ನಾವು ಎಲ್ಲ ಕಾರ್ಯಕರ್ತರು ಜನಸಾಮಾನ್ಯರು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಒಳ್ಳೆಯ ರೀತಿಯ ಅಧಿಕಾರವನ್ನ ನಾವು ನೀಡಲಿಕ್ಕೆ ನಾವು ಬಯಸ್ತೇವೆ. ನೀವು ದಯವಿಟ್ಟು ಸರ್ಕಾರ ವಿಸರ್ಜನೆ ಮಾಡಿ ಅಂತ ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಜನವಿರೋಧಿ ರಾಜ್ಯ ಸರ್ಕಾರಕ್ಕೆ, ಜನವಿರೋಧಿ ರಾಜ್ಯ ಸರ್ಕಾರಕ್ಕೆ. ಜನಕುಲೆಗೆ ಪೂರ ಭಂಗ ಹೊಂದಿಡು. ಜನಕುಲನ ಕಿಸಕ್ಕೆ ಕೈ ಪಾಡ್ದು ಕಾಂಗ್ರೆಸ್ ಸರ್ಕಾರ ಒಂಜಿ ಕೈಟು ಕೊರಲೆಕ ಮಂತೊಂದು ಬೊಕೊಂಜಿ ಕೈಟು ಲೂಟಿ ಮಂತೊಂದುಂಡು ಪಂಡದು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕೊಣಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗೀತಾ ಡಿ ಕುಂದರ್ ಪಾತೇರಿಯರು. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಆತ್ಮೀಯ ಬಂಧುಗಳೇ, ಇವತ್ತು ಬಹಳ ಒಂದು ರೀತಿಯಾದ ದುಃಖಕರವಾದ ವಾತಾವರಣ. ಯಾಕೆ ಅಂತ ಹೇಳಿದ್ರೆ, ನಮ್ಮದೇ ಆದಂತಹ ಆಡಳಿತ ಇರತಕ್ಕಂತ ಪಂಚಾಯತಿನ ಮುಂದೆ ನಾವು ಧರಣಿಯನ್ನು ನಡೆಸುವಂತಹ ಒಂದು ವ್ಯವಸ್ಥೆಗೆ ಬಂದು ನಾವು ನಿಂತಿದ್ದೇವೆ ಅಂತ ಹೇಳಿದ್ರೆ, ಇದಕ್ಕೆ ಯಾರು ಕಾರಣ? ಇದು ಯಾಕಾಗಿ ಈ ರೀತಿಯಾದ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಬಂದಿತ್ತು ಎಂದು ನೋಡಿದಾಗ ಇವತ್ತು ಜನಸಾಮಾನ್ಯರು ಮಾತನಾಡುವಂತಹ ಮಾತು ಏನು ಅಂತ ಹೇಳಿದ್ರೆ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆ ಒಂದು ಆಡಳಿತ. ಇವತ್ತು ಪಂಚಾಯತ್ ನಮ್ದಾಗಿದೆ, ಆದ್ರೆ ಇವತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಪಂಚಾಯತಿನ ಮುಂದುಗಡೆ, ಅದು ಪುರಸಭೆ, ಪಟ್ಟಣ ಪಂಚಾಯತ್, ನಗರಸಭೆ ಮುಂದುಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರದ ಏನು ಅನುದಾನ ಇದೆ ಅಥವಾ ಆ ಸರ್ಕಾರದ ನಡೆಸುವಂತಹ ಆಡಳಿತ ಏನಿದೆ ಅದರ ಪರಿಣಾಮದಿಂದ ಇವತ್ತು ಈ ಸ್ಥಿತಿಗೆ ನಾವು ಇದು ಬಂದಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ 9/11 ಕೊಡುವಂತಹ ವ್ಯವಸ್ಥೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ, ಜನಸಾಮಾನ್ಯರು ಯಾವ ರೀತಿ ಅದಕ್ಕೆ ಬೇಕಾಗಿ ಪರದಾಡ್ತಾ ಇದ್ದಾರೆ. ಇವತ್ತು ಒಂದು 9/11 ಸಿಗ್ಬೇಕು ಅಂತ ಆದ್ರೆ ಅವರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಪೂರ್ಣ ಯಾವುದೆಲ್ಲ ಇದೆ ಅಲ್ಲಿಗೆ ಹೋಗಿ NOC ತಗೊಳ್ಬೇಕು. ಆ NOC ತಗೊಂಡು ಅವರು ತಾಲೂಕು ಕಚೇರಿಗೆ ಬರಬೇಕು. ತಾಲೂಕು ಕಚೇರಿಯವರು ಕನ್ವರ್ಷನ್ ಕಾಪಿ ಕೊಟ್ಟ ಮೇಲೆ ಪುನಃ ಮೂಡಕ್ಕೆ ಹೋಗ್ಬೇಕು. ಅಲ್ಲಿಂದ 9/11 ಮತ್ತೆ ಪಂಚಾಯತ್ಗೆ ಬಂದು ಅದನ್ನ ಕೊಡುವಂತಹ ಕ್ರಮ, ಆಮೇಲೆ ಪಂಚಾಯತ್ನವ್ರು 9/11 ಕೊಡ್ಬೇಕು. ಯಾಕೆ ಈಗ ಈ ಒಂದು ರೀತಿಯಾದ ಅಣಿದಾಡ್ತಕ್ಕಂತ ಸ್ಥಿತಿಯನ್ನ ಈ ಸರ್ಕಾರ ನೀಡಿದೆ. ಹಿಂದೆ ಯಾವ ರೀತಿ ಇತ್ತು ಅಂತಂದ್ರೆ, ಒಂದು ವಾರದ ಒಳಗಡೆ ಗ್ರಾಮ ಪಂಚಾಯತ್ ನಮಗೆ ಲೈನ್ ಅಥವಾ ಸಿಂಗಲ್ ಸೈಟ್ ವ್ಯವಸ್ಥೆ ಆಗ್ತಾ ಇತ್ತು. ನಾವು ಹೇಳುವಂತಹದ್ದು ನಮ್ಮ ಹಕ್ಕೊತ್ತೆ ಏನು ಅಂತ ಹೇಳಿದ್ರೆ, ಏನು ನಾವು ಹಿಂದೆ ಯಾವ ರೀತಿಯ ಸ್ಥಳೀಕರಣದ ವ್ಯವಸ್ಥೆ ಇದೆ ಅದನ್ನು ಈ ಸರ್ಕಾರ ಮತ್ತೊಮ್ಮೆ ನಮಗೆ ಕೊಡಬೇಕು. ಅದರ ಜೊತೆಗೆ ಇವತ್ತು ಬೇರೆ ಬೇರೆ ಯೋಜನೆಗಳು, ಮಾನ್ಯ ಯಡಿಯೂರಪ್ಪನವರು ಸರ್ಕಾರವನ್ನು ನಡೆಸಿದಾಗ, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಯಾವ ಜನಪರ ಯೋಜನೆಗಳಿದೆ ಆ ಎಲ್ಲ ಜನಪರ ಯೋಜನೆಗಳಿಗೂ ಕೂಡ ಕಡಿವಾಣ ಹಾಕತಕ್ಕಂಥ ಕೆಲಸವನ್ನು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ.
ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಎಂತ ಯೋಜನೆ, ಆ ಯೋಜನೆ ಒಂದು ಹೆಣ್ಣು ಮಗು ಹುಟ್ಟಿದ ಸಂದರ್ಭದಲ್ಲಿ ಒಂದಿಷ್ಟು ಹಣವನ್ನ ಡೆಪಾಸಿಟ್ ಇಟ್ಟಾಗ ಅದು 18 ವರ್ಷ ಆದಾಗ ಆ ಹಣ ಆ ಮಗುವಿನ ಪಾಲಕರು ಅದು ಮೊನ್ನೆ ನಾವು ನೋಡಿದ್ದೀವಿ, ಎಷ್ಟು ಜನ ಪಾಲಕರಿಗೆ ಆ ಹಣ ಸಿಕ್ಕಿತ್ತು. ಆ ಹಣವನ್ನು ತಗೊಂಡಾಗ ಅವರ ಸಂಭ್ರಮಾಚರಣೆ ಯಾವ ರೀತಿ ಇತ್ತು, ಅದನ್ನು ಕೂಡ ಈ ಸರ್ಕಾರ ಬಂದ್ ಮಾಡಿದೆ. ಅದೇ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ಯೋಜನೆ, ಎಂತೆಂತ ಯೋಜನೆಗಳು ನಾವು ಕೊಟ್ಟಿದ್ವಿ, ಸ್ವರ್ಣಭೂಮಿ ಯೋಜನೆ, ಎಲ್ಲ ಯೋಜನೆಗಳನ್ನ ನಿಲ್ಲಿಸುವಂತ ಹುನ್ನಾರವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಅದೆಷ್ಟೋ ಜನರಿಗೆ ನಾವು ರೇಷನ್ ಕಾರ್ಡ್ ಇಲ್ಲದೆ ಪರದಾಡ್ತಾ ಇದ್ದಾರೆ, ರೇಷನ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ. ಒಟ್ಟು ಅಭಿವೃದ್ಧಿ ಪರ ಚಿಂತನೆ ಈ ಸರ್ಕಾರಕ್ಕೆ ಇಲ್ಲ. ಇವತ್ತು ಕೋಟಿ ಕೋಟಿ ಗುರುಂ ಮಾಡತಕ್ಕಂತ ಗುರುಂ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಈ ಭ್ರಷ್ಟ ಸರ್ಕಾರವನ್ನ ತೊಲಗಿಸುವ ತನಕ ಭಾರತೀಯ ಜನತಾ ಪಾರ್ಟಿ ವಿರಮಿಸುತ್ತಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ, ನಮ್ಮ ರೈತ ನಾಯಕ ಯಡಿಯೂರಪ್ಪನವರು ಕಿಸಾನ್ ಸಮ್ಮಾನ ಯೋಜನೆ ಕೇಂದ್ರ ಸರ್ಕಾರ ಕೊಟ್ಟಾಗ ಅದಕ್ಕೆ ಮತ್ತಿಷ್ಟು ಸೇರಿಸಿ 10,000ವರೆಗೆ ಅದನ್ನು ಮಾಡಿಕೊಡ್ತಾ ಇದ್ರು. ಎಲ್ಲ ಆ ಪ್ರೋತ್ಸಾಹಧನವನ್ನು ಕೂಡ ನಿಲ್ಲಿಸಿದ್ದಾರೆ. ಹಾಲಿನ ದರಕ್ಕೆ ಕೂಡ ಪ್ರತಿ ಲೀಟರ್ಗೆ ಇಷ್ಟು ಅಂತ ಪ್ರೋತ್ಸಾಹಧನ ಭಾರತೀಯ ಜನತಾ ಪಾರ್ಟಿ ನೀಡಿತ್ತು, ಅದನ್ನು ಕೂಡ ಈ ಸರ್ಕಾರ ನಿಲ್ಲಿಸಿದೆ. ಒಟ್ಟು ಜನರಿಗೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನ ಒಂದು ರೀತಿಯಾಗಿ ಕಡೆಗಣಿಸುವ ರೀತಿಯಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡುವ ರೀತಿಯಲ್ಲಿ ಸರ್ಕಾರ ಆಡಳಿತ ನಡೆಸುವಂತದ್ದು ಇದು ಬಹಳ ದುರದೃಷ್ಟಕರ. ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರುವಾಗ ಅದು ಯಾರೇ ಇರಲಿ, ಅದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅವರು ಇವರು ಯಾರು ಅಂತ ನೋಡಿದೆ ಇಡೀ ನಾಡಿನ ಜನತೆಗೆ ಒಂದು ಸುಭದ್ರವಾದ ನೆಲೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇತ್ತು. ಅದಕ್ಕೆಲ್ಲಕ್ಕೂ ಕೂಡ ಇವತ್ತೆಲ್ಲೂ ನೀರು ಬಿಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಗೆಲ್ತಾ ಬರತಕ್ಕಂಥ ದಿನಗಳಲ್ಲಿ ಇವತ್ತೇನು ಜನ ದಡ್ಡರಲ್ಲ, ಜನರು ಬಹಳ ಸೂಕ್ಷ್ಮವಾಗಿ ಈ ಸರ್ಕಾರದ ಆಡಳಿತ ನೋಡ್ತಾ ಇದ್ದಾರೆ. ನಮ್ಮ ಸೋಮೇಶ್ವರ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಮಾತನಾಡೋಕೆ ಹೇಳಿದ್ರು, ತಾಕತ್ತಿದ್ರೆ ನೀವು ಸರ್ಕಾರವನ್ನು ವಿಸರ್ಜನೆ ಮಾಡಿ ಮತ್ತೊಮ್ಮೆ ಮತಯಾಚನೆಗೆ ಹೋಗಿ ನೋಡೋಣ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತಿದೆ ಅಂತ ಹೇಳಿ. ಈ ರೀತಿಯಾಗಿ ಒಂದು ರೀತಿಯಾದ ಬಂಡುತನವ, ಒಂದು ರೀತಿಯ ತುಗಾಕ್ ಸರ್ಕಾರ ಮಾಡ್ತಿರುತ್ತ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ನೋಡ್ಬೇಕು ಅವರ ಸರ್ಕಾರದ ಮಂತ್ರಿಗಳ ಅವಸ್ಥೆ. ಎಷ್ಟು ಕೋಟಿ ಹಣವನ್ನು ಗುರು ಮಾಡ್ತಾ ಇದ್ದಾರೆ. ಅಲ್ಲಿ 180 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣದಲ್ಲಿ ಸುತ್ತಾಡುತ್ತಿರುವಂತಹ ಈ ಸರ್ಕಾರ ಇವತ್ತು ಆ ಸಚಿವರು 180 ಕೋಟಿ ಅದನ್ನ ಬೇರೆ ರೀತಿಯಾದ ಲೋಕಸಭಾ ಚುನಾವಣೆಗೆ ಅದನ್ನ ಉಪಯೋಗ ಮಾಡಿದ್ರು ಕೂಡ ಅವರ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾರೆ ಅದೇನೋ ಒಂದು 80-90 ಕೋಟಿ ಇರಬೇಕು ಅಂತ. ಅದ್ ನೋಡಿ ಎಷ್ಟು 1 ಕೋಟಿಗೆ ಬೆಲೆ ಕೊಡ್ತಾರೆ. ಜನಸಾಮಾನ್ಯರ ಈ ಕಟ್ಟಿದಂತ ತೆರಿಗೆಯನ್ನ ಲೂಟಿ ಮಾಡತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ನಮ್ಗೆ ಬೇಕಾ ಎನ್ನುವಂತ ಚಿಂತನೆ ಇವತ್ತು ಜನಸಾಮಾನ್ಯರಿಗೆ ನೋಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಮೊನ್ನೆ ನಾವು ನೋಡಿದ್ದೇವೆ ಜಮೀರ್ ಅಹಮದ್ ವಸತಿ ಸಚಿವರ ಆ ಒಬ್ಬ ನಮ್ಮ ಸಿ ಪಾಟೀಲ್ ರವರು, ನಮ್ಮ ಬಿ.ಸಿ. ಪಾಟೀಲ್ ರವರು ಅವರ ಸರ್ಕಾರದ ಶಾಸಕರೇ ಮಾತನಾಡುವಂತ ರೀತಿ, ಎಷ್ಟು ಹಗರಣಗಳು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಆಗ್ತಾ ಇದೆ ಎಂಬುದನ್ನ ನಾವು ನೋಡಿದ್ದೇವೆ. ಈ ರೀತಿ ಆದ್ರೂ ಕೂಡ ಅಂತಹ ವ್ಯಕ್ತಿಗಳನ್ನ ಹತ್ತಿರ ಕುಳಿತುಕೊಂಡು ಸಭೆ ನಡೆಸಲಿಕ್ಕೆ ಮುಖ್ಯಮಂತ್ರಿಗೆ ನಾಚಿಕೆ ಆಗುವುದಿಲ್ಲ ಎಂಬುದನ್ನು ಭಾರತೀಯ ಜನತಾ ಪಾರ್ಟಿಯ ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಈ ರೀತಿಯಾದ ದೃಢತೆ ಮಾಡತಕ್ಕಂತ ಈ ಸರ್ಕಾರವನ್ನ ಕಿತ್ತೊಗೆಬೇಕು. ಆ ಮೂಲಕ ಸರ್ಕಾರ ಜನರಿಗೆ ಒಂದು ನ್ಯಾಯಪರವಾದ ಸರ್ಕಾರವನ್ನ ನೀಡುವುದರ ಮೂಲಕ, ಆಡಳಿತವನ್ನು ನೀಡುವುದರ ಮೂಲಕ ಜನರ ಕಣ್ಣೀರು ಒರೆಸುವಂತ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ನಮಗೆ ವಿಶ್ವಾಸ ಇದೆ, ಜನ ಮುಂದಿನ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಜನ ತೆಗೊಳ್ತಾರೆ, ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ನಾನು ಒಂದು ಕಡೆ ಭಾಷಣ ಮಾಡುವಾಗ ಹೇಳಿದೆ, ಒಂದು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನೋ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಕಡೆ ಹೋದ್ರಂತೆ. ಆವಾಗ ಒಬ್ಬ ರೈತ ಮಹಿಳೆ, ಎಷ್ಟು ಯಡಿಯೂರಪ್ಪರ ಹೆಸರು ಜನಮಾನಸದಲ್ಲಿ ಅಚ್ಚೊತ್ತಿದೆ ಅಂತ ಹೇಳಿದ್ರೆ ಇದು ಉದಾಹರಣೆ ಆಗ್ತದೆ. ಆವಾಗ ಆ ಮಹಿಳೆ ಹತ್ತಿರ ಮುಖ್ಯಮಂತ್ರಿಗಳ ಸಹಾಯಕ್ಕೆ ಕೇಳಿದಂತೆ, ನೋಡಮ್ಮ ಮುಖ್ಯಮಂತ್ರಿ ಬಂದ್ರು ಅಂತ. ಆ ಮಹಿಳೆ ಯೋಚನೆ ಮಾಡಿ ತಟ್ಟನೆ ಉತ್ತರ ಕೊಟ್ಟದ್ದು ಯಾರು? ಯಡಿಯೂರಪ್ಪರ ಅಂತೇಳಿ. ಬಂದದ್ದು ಸಿದ್ದರಾಮಯ್ಯ ಅವರು, ಹೆಸರು ಹೇಳಿದ್ರು ಯಡಿಯೂರಪ್ಪನವರದು. ಈ ರೀತಿಯಾದ ಒಂದು ಮನಸ್ಸಿನಲ್ಲಿ ಅಂತ ಯೋಜನೆ ಕೊಟ್ಟದ್ರಿಂದ ಆ ಹೆಸರು ಇವತ್ತು ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿದೆ. ಒಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರೀತಿಯಾದ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಬಂದು ಇವತ್ತು ಜನಸಾಮಾನ್ಯರನ್ನು ಅರ್ಥ ಮಾಡಿದ್ರೆ ಒಂದು ರೀತಿಯಾದ ಓಲೈಕೆಗೆ ಅಥವಾ ಗ್ಯಾರಂಟಿ, ಏನ್ ಗ್ಯಾರಂಟಿ ಇವರದು?
ಜೇಬಿಗೆ ಕೈ ಹಾಕಿ ಒಂದು ಕೈಯಿಂದ ತೆಗೊಳ್ಳುವಂಥದ್ದು, ಇನ್ನೊಂದು ಕೈಯಿಂದ ಕೊಡುವಂಥದ್ದು. ಇವರ ಗ್ಯಾರಂಟಿ ಇಷ್ಟೇ. ವಿದ್ಯುತ್ ದರ ನೋಡಿ, ಒಂದು ಕಡೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ದುಬಾರಿ ಶುಲ್ಕದ ಬಿಲ್ಲು ನಮ್ಮ ಮನೆಗೆ ಬರ್ತದೆ. ಒಂದು ವೇಳೆ ಕಟ್ಟದೆ ಇದ್ರೆ ಅದಕ್ಕೆ ಕೂಡ ಬೀಸ್ಕೊಂಡು ಕೊಡುವಂತ ಕೆಲಸ ಕಾರ್ಯಗಳನ್ನ ವಿದ್ಯುತ್ತಿನ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಮಾಡ್ತಾರೆ. ಒಟ್ಟಿನಲ್ಲಿ ಈ ರೀತಿಯಾದ ಭ್ರಷ್ಟಾಚಾರದ ಕೂಡಿರತಕ್ಕಂತ ಈ ಸರ್ಕಾರವನ್ನ ಕಿತ್ತೊಗೆಯಬೇಕು. ಆ ಮೂಲಕ ಪ್ರತಿ ಜನಸಾಮಾನ್ಯರು ಕೂಡ ಈ ಸರ್ಕಾರದ ಮೇಲೆ ಅಥವಾ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂತ ಕಾಲ ದೂರವಿಲ್ಲ ಅಂತ ಹೇಳ್ತಾ, ಇದು ಭಾರತೀಯ ಜನತಾ ಪಾರ್ಟಿಯ ಕೇವಲ ಸಾಂಕೇತಿಕ ಹೋರಾಟ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದೇ ರೀತಿಯಾದ ಮಂಡುತನವನ್ನು ಪ್ರದರ್ಶನ ಮಾಡಿದ್ರೆ ಉಗ್ರವಾದ ಪ್ರತಿಭಟನೆ ಕೂಡ ಭಾರತೀಯ ಜನತಾ ಮಾಡಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಪಾರ್ಟಿಯ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಈ ಹೋರಾಟ ನಿರಂತರವಾಗಿ ನಡೆಯಲಿ, ಈ ಸರ್ಕಾರ ಅಧಿಕಾರ ಬಿಟ್ಟು ತೊಲಗುವ ತನಕ ಈ ಪ್ರತಿಭಟನೆ ನಡೆಯಲಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮಾತು ನಡೆಯುತ್ತದೆ. ಬೋಲೋ ಭಾರತ್ ಮಾತಾ ಕಿ ಒಂದೇ, ಭಾರತೀಯ ಜನತಾ ಪಾರ್ಟಿಗೆ. ಅತಿಥಿ ಗಣ್ಯರೇ, ಬೈದಿನಂಚಿನ ಪೂರ ಎನ್ನ ಹಿತೈಸಿ ಬಾಂಧುಗಳೇ, ನಮ್ಮ ಈ ಕೊಡಜ ಗ್ರಾಮಡ್ 40 ವರ್ಷದ ಬೊಕ್ಕ ನಮ್ಮ ಬಿಜೆಪಿ ಅಧಿಕಾರಕ್ಕೆ ಬೈದನು ಐಟು ಮಸ್ತ್ ಕೆಲಸ ಕಾರ್ಯ ಮಲ್ಪರೆ ಮಸ್ತ್ ಅಡೆತಡೆ ಮಸ್ತ್ ಆವನುಂಡು. ಜನಕಲಿ ನಮ್ಮಲ್ಲಿ ದಾದ ಪಂಪರ್ ಪಂಡ ಅವಳು ಅಧಿಕಾರ ಇಪ್ಪು ಬಿಜೆಪಿ ಸರ್ಕಾರ ಅವು ಮತ ಕೊರೊಂದಿಜ್ಜಿ ಐಕ್ ಮತ ಅಂಚ ಆವನುಂಡು. ರಾಜ್ಯ ಸರ್ಕಾರದ ಈ ಒಂದು ಇಂಚಿನ ಪರಿಸ್ಥಿತಿ ಏರೆಗಳ ಅರ್ಥ ಆವನಿಜ್ಜಿ ಒಂಜಿ ನೈನ್ ಮಲ್ತದ ಒಂಜಿ ಬಡಪಾಯಿ ಜನಕಲು ನೈನ್ ಮಲ್ಪನಾಗ ಒಂಜಿ ಅಗಲಿಗ ಮೂಡದ ಅಂದುಗೆ ತನ್ನಗ ಸಿಸಿಗೆ ತನ್ನಗ ಏತು ಬಂಗಾಪನ್ ಪಣ್ಣಗ ಅಗಲು ಒಳ್ಳೊಡೆ ಹೋದ ಅಗಲಿ ದಾಲ ಗೊತ್ತಂತೆ ಎರೆಗೆ ಬ್ರೋಕರ್ನಗಳಿಗೆ ಕಾಸು ತಿಂಪದು ಅಗಲ ಆ ಪರಿಸ್ಥಿತಿನ ಎದುರಿಸ ಸಂದರ್ಭ. ಅಂಚನೆ ರೇಷನ್ ಕಾರ್ಡ್ ಹೆಚ್ಚಿನ ಬಂದ ಅಧ್ಯಕ್ಷರ ಎಂಗಳ ರೇಷನ್ ಕಾರ್ಡ್ ಇಜ್ಜಿ ರೇಷನ್ ಕಾರ್ಡ್ ಮಲ್ಪರೆ ದಾಲ ಮೂಲ ಪಂಚಾಯತ್ ದಾಲ ನಿಗಲಿ ದಾಲ ಒಂದಿಜ್ಜಿ ಅದಕ್ಕೆ ಅದಕ್ಕೋಸ್ಕರ ಎಂಗಳ ಪಂಚಾಯತ್ ದಾಲ ಮಲ್ಪಲ ಕಜ್ಜಿ ಅವು ನಮ್ಮ ಸರ್ಕಾರದ ಇತ ಗೃಹಲಕ್ಷ್ಮಿ ಬರಬಹುದು. ಅದಕ್ಕೆ ಗೃಹಲಕ್ಷ್ಮಿಗೆ ರೇಷನ್ ಕಾರ್ಡ್ ಬೋರ್ಡ್ BPL ಕಾರ್ಡ್ ರೇಷನ್ ಕಾರ್ಡ್ ಆಂಡ ಪೂರ ಜನಕ್ಕೆ ಜಾಸ್ತಿ ಕಾಸು ಕೊಡ ಆಗ್ಬಿಡುತ್ತೆ. ಅದಕ್ಕೆ ಈಗ ಗೃಹಲಕ್ಷ್ಮಿಗೋಸ್ಕರ ಅದು ನಮ್ಮ ಈ BPL ಕಾರ್ಡನ್ನು ಕಾರ್ಡ್ ಮಲ್ಪನೆ ಉಂಟದೆ. BPL ಕಾರ್ಡ್ APL ಕಾರ್ಡ್ ಅಂತ ಅವೇನೇ ಪೂರ ಏನು ಉಂಟದು. ಈ ಜನ ಪಾಪದ ಮಹಿಳೆಯರಿಗೆ ಅನ್ಯಾಯ ಬೈಕೊಂದಿಲ್ಲರು ಇಂಚಿತ್ತಿನ ಈ ಸಂದರ್ಭಡ್ ಎಂಗಳಿಗೆ ನಮ್ಮ ಕುಲ್ದಿನ ಅಧ್ಯಕ್ಷರುಗಳ ಮಸ್ತ್ ನಮ್ಮ ಗ್ರಾಮ ಪಂಚಾಯತ್ ಅನುದಾನ ಮಸ್ತ್ ಕಮ್ಮಿ ಬರೋದುಂಟು. ದಾಲೆಜ್ಜಿ ಪಣ್ಣ ದಾಲೆಜ್ಜಿ ನಮ್ಮ ಕೇಂದ್ರ ಸರ್ಕಾರದ ಒಂದು 55 ಲಕ್ಷ ಕಾಸು ಬರ್ತಲ್ಲ ಎಂಗಲ ಒಂದೊಂದು ವಾರ್ಡ್ 4 ಜನ 5 ಜನ ಮೆಂಬರ್ ಇಪ್ಪನಗ ಅವೇನು 60 ಕೋಟಿ ಮಾಡ್ತದೆ ನೀರಿಗೆ ಐಕೆ ಎಲೆಕ್ಟ್ರಿಷಿಯನ್ ಐಕೆ ಲೆಕ್ಕದಿದ್ದಾನ ಐದು ದಾಲ ಒರಿಯುಜಿ ಬೊಕ್ಕ ನಮ್ಮ ಈ ಪ್ರಾಬ್ಲಮ್ನು ಜನಕುಲು ನಮ್ಮ ಈ ಮೆಂಬರ್ನಗಲೆ ಮಿತ್ತದು ಓರಿಸದು ಈ ಮೆಂಬರ್ನಗಲೆ ಬಲಿಪಶು ಮಲ್ತೊಂದಿಲ್ಲರು ಅಂಚಿನ ಈ ಸಂದರ್ಭಡ್ ಯಾನೊಂಜಿ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ವಿನಂತಿ ದಾದ ಪಂಡಗ ಹೆಂಚಿನ ಸವಲತ್ತು ಕೊರ್ರೆ ಇತ್ತನಲ್ಲ ನಮ್ಮ ಗ್ರಾಮ ಪಂಚಾಯತಿ ಕೊರ್ದು ನಮ್ಮನ್ನು ಒಂಜಿ ಈ ಪೂರ ಜನಕಲ ನೆರಡಿಕೆ ಜನಕುಲು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಂಚಿನ ಈ ಸಂದರ್ಭಡ್ ನಮಕ್ ಪಂಚಾಯತ್ಗೆ ಆಯ್ನಾತ ಅನುದಾನ ಕೊರಡು ಪಂಚಾಯತಿನ ಒಂಜಿ ಬೆಳೆಪೊಂದು ಬರೋಡು ಇಂಚಿನ ರಾಜ್ಯ ಸರ್ಕಾರ ಇಂಚೆ ಪೆರಪೋದು ಎಂಕಲ್ ಮಸ್ತ್ ಕಷ್ಟ ಅವನುಂಡು. ಅದಕ್ಕೋಸ್ಕರವಾದ ಈ ಸಂದರ್ಭಡ್ ಯಾನು ಅಗಲಿಗೆ ಮಗಲಿದ್ದಾಲ ಒಂದು ಮಲ್ಪುಜಿ ಪ್ರತಿ ವರಿಯನ್ನು ಉದ್ದೇಶಿಸಿದ ಪಾತ್ರನ ಮರ್ನಾಗ ವಾ ಸರ್ಕಾರನೇ ಇಪ್ಪಡು ವಾ ಸರ್ಕಾರ ಬರಬಾರಡು ಒಂಜಿ ಜನಗಳಿಗೆ ಅನ್ಯಾಯ ಮಲ್ಪಂದ ಜನಗಳೇನು ಅಗಲೇನು ಒಂದು ಮಲ್ಪಂದ ಪ್ರತಿ ಏರಿಗೆ ಒಂಜಿ ಪ್ರಿಯರಾದ ಬರ್ತಂತ ಸರ್ಕಾರ ನಮ್ಮ ಈ ರಾಜ್ಯ ಸರ್ಕಾರ ಒಂಜಿ ಬುದ್ಧಿ ಕೊರಡು ದೇವರು ಪಣ್ಪುನ ಈ ಸಂದರ್ಭ ಪಣೊಂದು ಎಂಕರಡ್ಡು ಪಾತ್ರ ಅವಕಾಶ ಕೊರನಂಚಿನ ಈಗಲಿಗೆ ಪೂರ ಒಂದಿಸ ಒಂದು ಎರಡು ಪಾತ್ರ ಮುಗಿಸೊಂದು ಜೈ ಭಾರತ. ಈ ಕರ್ನಾಟಕ ಭ್ರಷ್ಟ ಸರ್ಕಾರದ ವಿರುದ್ಧವಾದ ಇನಿ ಈಗೆಲ್ಲ ವಿಧಾನ ಪರಿಷತ್ ಸದಸ್ಯರು ಬಾರಿ ಪೊರ್ಲು ಪಂಡೇರು ಬಹುಶಃ ನಮ್ಮ ತೋಂದಿಲ್ಲ ಇನಿ ತಿರ್ತಿರ್ದು ಬಿತ್ತು ಬಿಟ್ಟಲ್ಲ ಭ್ರಷ್ಟಾಚಾರ ಒಂದು ಜನಸಾಮಾನ್ಯರಿಗೆ ಬದುಕೆರೆ ಕಷ್ಟದ ಪರಿಸ್ಥಿತಿ ಉಂಟು. ಆರ್ಥಿಕ ವ್ಯವಸ್ಥೆ ಇನಿ ಪಾಪದೇ ಇಲ್ಲು ಕಟ್ಟದ ಕುಳ್ಳಿರಲ್ಲ ಸಾಧ್ಯ ಜನರ ಪರಿಸ್ಥಿತಿ ಉಂಟು. ఆయన ಬಡವನಿನಿ ಈ ಕಾಂಗ್ರೆಸ್ ಸರ್ಕಾರ ಮಾರ್ಗ ಮಾಡುದು ಬದುಕೇರೆ ಪಡ್ಪೂಜೆ ಬಹುಶಃ ಈ ನಮ್ಮ ತೂವದಿಲ್ಲ ಪ್ರಕೃತಿ ದಿಕ್ಕುನ ಈ ಪೊಯ್ಯೆ ಎಂಕ್ಲು ಪಾರಿ ವರ್ಷ ತೂತ ಈ ಪೊಯ್ಯೆ ಧರ್ಮಕ್ಕೂ ನಮ್ಮ ಇಲ್ಲಾಡಿ ಬತ್ತು ಪೂರಂತು ಒಂಜಿ ಕಾಲಡು ಇತ್ತ ನಮ್ಮ ತೂವದಿಲ್ಲ ಇನಿ 2 ಯೂನಿಟ್ ಪೊಯ್ಯೆ ಬರಡು ನನ್ನ 10-16 ಸಾವಿರ ರೂಪಾಯಿ ಆ ಪೊಯ್ಯೆ
ನಮ್ಮ ಜಾಲಿಗೆ ಬತ್ತು ಇಲ್ಲಡೆ ಬುರುಡನ್ನ 16,000 15,000 ಮುಟಾಪು ಅವಳ ತಿಕ್ಕುಜಿ ಇದು ದಾಯ ನಮ್ಮ ಮಾತು ಜನಸಾಮಾನ್ಯರ ಆಲೋಚನೆ ಮನ್ಪುಣಂಚ ವಿಚಾರ ಪ್ರಕೃತಿ ದಿಕ್ಕುನದ ಸೊತ್ತುಗು ಇನಿ ಅವು ಏತು ಬಾಯಿಡು ಹೋಗುಡು ಏತು ಜನಕ್ಕೆ ಆಯ್ತಾ ಲಂಚ ಹೋಗುಡು ಆ ಪೊಯ್ಯ ಬರೋದಂಡ ಅವು ನಮ್ಮ ಜಾಲ್ಗೆ ಬರೋದಂಡ ಐಟ್ ಮಾತಾಡಿನ ಪಾಲ ಉಂಟು ಇಂದು ದಾಯಿ ತಿಕ್ಕುಜಿ ನೆಕ್ಕಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಇನಿ ಹೋರಾಟ ಬಂದೊಂದು ಪ್ರಕೃತಿ ತಿಕ್ಕುನಂಚಿನ ಪೊಯ್ಯಗ್ಲ ಈಗಲೂ ಐನದು ಮಾತೆಲ್ಲ ತಿನ್ನೋದಿಲ್ಲಾರು ಭ್ರಷ್ಟಾಚಾರ ಇನಿ ಕಲ್ಲು ಪೊಯ್ಯೆ ಇಂದು ಒಂಜಿ ಜನಸಾಮಾನ್ಯರು ಒಂಜಿ ಎಲ್ಲೇ ಮಟ್ಟಿಟ್ಟು ಇಲ್ಲು ಕಟ್ಟದು ಬಾಡಿಗೆ ಇಚ್ಛೆ ತೆಕ್ಕೊಳ್ಳೋದಂಡ್ಲ ಆಗ ಒಂಜಿ ಇಲ್ಲು ಬೋಡು ಅಂಚೆನೆ ಇನಿ 9/11 ತಿಕ್ಕುಜಿ ಒಂಜಿ ಸರಕಾರಿ ಜಾಗಡಿ ಇಲ್ಲು ಕಟ್ಟದುಕೊಳ್ಳ ಎಂಕಲು ಮಂಡಲ ಪಂಚಾಯತ್ ರೂಪಣಾಲ ಆಗೊಂಜಿ ಡೋರ್ ನಂಬರ್ ಕೊರಂತ ಈ ಡೋರ್ ನಂಬರ್ ತಿಕ್ಕುಜಿ ಆ ಕುಲ್ಲೇರಾಪುಜಿ ಈ ಪರಿಸ್ಥಿತಿ ಇನ್ನು ಜನಸಾಮಾನ್ಯರ ಬೇಲೆಜ್ಜಿ ಕೂಲಿ ಬೇಲೆ ದಕ್ಕಲಿ ಕಲ್ಲಿಡ ಕೊಯ್ಯಡ ಈ ಒಂಜಿ ಓಡೋಡು ಮಂತದ್ದು ಶ್ರಮಜೀವಿ ಬದುಕುವಂತ ನಕ್ಲಿಗ್ಲ ಈ ಕಾಂಗ್ರೆಸ್ ಸರ್ಕಾರ ಬದುಕೇರಿ ಬಿಡ್ಬುಜಿ ಈ ಪರಿಸ್ಥಿತಿ ಇನಿ ಲಂಚದ ಭೂತ ದಿಂಜಿದು ಇನಿ ಹಾಕಲಿ ರಾಜ್ಯಕ್ಕೆ ಬಂದ್ಪುಣ ಇನಿ ಕಾಂಗ್ರೆಸ್ ಸರ್ಕಾರ ಅವು ಬದುಕಿನ ಸಾಧ್ಯ ಆತಲು ಐಡಿತ್ತಿನ ಮಾತ ರಾಜಕಾರಣ ಹಾಕಲ್ಲ ಎಂಚ ಲಂಚದ ಬದುಕು ತಗೊಂಡು ಈ ಪರಿಸ್ಥಿತಿ ಇನಿ ಬಿಜೆಪಿ ಸರ್ಕಾರ ವಿರುದ್ಧ మన ಹೋರಾಟ ಬಂದು ಜನಸಾಮಾನ್ಯರು ಬದುಕೋಡು ಆ ಬದುಕಿಗೆ ಕೂಡದು ಇನಿ ಪ್ರತಿ ರಟ್ಟು ಪಂಚಾಯತ್ ರಟ್ಟು ಜಿಲ್ಲೆಡು ಪ್ರತಿ ಪಂಚಾಯತ್ ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ನೀತಿಯ ವಿರುದ್ಧ ನಿರಂತರವಾದ ಹೋರಾಟ ಬಿಜೆಪಿ ಸರ್ಕಾರ ಬಂದದು ಬಿಜೆಪಿ ಪಾರ್ಟಿ ಬಂದದು ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಇತ್ತಿಂದ ಜನಸಾಮಾನ್ಯರಿಗೆ ಬದುಕೇರೆ ಬುಡುಪುಜಿ ಬಂದ್ಪುಣೇನು ನಮ್ಮ ತೂವೊಂದುಲ್ಲ ಇನಿ ಮಾತ ನೆಟ್ಲ ಹಗರ ನೆಟ್ಲ ಮಾತ ಡಿಪಾರ್ಟ್ಮೆಂಟ್ ಬೋರ್ಡಲ್ಲ ಗೋವಾ ಕೆಲಸ ಲಾಪುಜಿ ಅಂಚಾದು ಪುನಗ ಈ ಹೋರಾಟ ಖಂಡಿತ ನನ್ನ ಮುಂದುವರಿದು ಬಂಡದು ಎನ್ನ ರೆಡ್ಡು ಪಾತರಿ ಅಂತ ಜೈ ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ನೀತಿಗೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ನೀತಿಗೆ ಲಂಚ ಅವತಾರ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ವಂದೇ ವಂದೇ ಭಾರತೀಯ ಜನತಾ ಪಾರ್ಟಿ ಕೆ ಭ್ರಷ್ಟ ರಾಜ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ರಾಜ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಯ ಈ ಜನಪರ ಹೋರಾಟಕ್ಕೆ ಬಿಜೆಪಿಯ ಈ ಜನಪರ ಹೋರಾಟಕ್ಕೆ ಈಗ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಂಡಲದ ಉಪಾಧ್ಯಕ್ಷರಾದ ಉಕ್ರಪ್ ನಾಯ್ಕ ಇವರು ಒಂದೆರಡು ಮಾತುಗಳನ್ನು ಆಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೆ. ಉಪಸ್ಥಿತರಿರುವಂತಹ ಎಲ್ಲ ಪಕ್ಷದ ಗಣ್ಯ ವ್ಯಕ್ತಿಗಳೇ, ಕಾರ್ಯಕರ್ತರೇ ಮತ್ತು ಮಿತ್ರರೇ, ಈಗಾಗಲೇ ನಾವು ಏನು 5 ವಿಚಾರಗಳ ಬಗ್ಗೆ ಹೋರಾಟ ಮಾಡಲಿಕ್ಕೆ ಹೊರಟಿದ್ದೇವೆ ಅದರ ಬಗ್ಗೆ ನಮ್ಮ ಪ್ರಮುಖ ಭಾಷಣಕಾರರಾದ ರವಿಶಂಕರ ಸೋಮೇಶ್ವರ್ ಅವರು ಹೇಳಿದ್ದಾರೆ. ಉಳಿದೊಟ್ಟು ಮತ್ತು ನಮ್ಮ ಶ್ರೀನಿವಾಸಣ್ಣ ಕೂಡ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ಪದೇ ಪದೇ ಅದನ್ನೇ ಪುನರುಚ್ಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಯೋಜನೆಯನ್ನು ಜನರಿಗೆ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಸರ್ಕಾರ. ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ, ನುಡಿದಂತೆ ನಡೆದ ಸರ್ಕಾರ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಇವರು ಏನು ನುಡಿದಂತೆ ನಡೆದಿದ್ದಾರೆ ಅಂತೇಳಿ ನನಗೆ ಇವತ್ತು ಹೇಳಬೇಕಾಗಿದೆ. ನಾನು ಬೇರೆ ಬೇರೆ ಊರಿನ ವಿಚಾರಗಳ ಬಗ್ಗೆ ಮಾತಾಡುವುದಿಲ್ಲ, ನಮ್ಮ ಸ್ಥಳೀಯ ಸಮಸ್ಯೆಗಳ ಬಗ್ಗೆ, ಈ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತೇನೆ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಪಾಲು ಅಂತ ಹೇಳ್ತಾ ಇದ್ದಾರಲ್ಲ, ಇವತ್ತು ಈ ಕೊಣಾಜೆ, ಈ ದೊಡ್ಡ ಕೇಂದ್ರ ಇದು, ಈ ಕೇಂದ್ರದಿಂದ ದಿನಕ್ಕೆ ಹೆಚ್ಚು ಕಡಿಮೆ 20-25 ಬಸ್ ಓಡಾಡ್ತಾ ಇದೆ. ಆದರೆ ಒಂದೇ ಒಂದು ಸರ್ಕಾರಿ ಬಸ್ ಇವತ್ತು ಓಡಾಡ್ತಾ ಇಲ್ಲ. ನೀವು ಅಧಿಕಾರಕ್ಕೆ ಬಂದು 2 ವರ್ಷ ಆಗಿದೆ. ನಾವು ವಾಸ್ತವಿಕ ವಿಚಾರಗಳ ಬಗ್ಗೆ ಮಾತಾಡುವ. ನಿಮ್ಮ ಗ್ಯಾರಂಟಿ, ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ ಮಹಿಳೆಯರು ಇಲ್ಲಿ ಯಾರು ಇಲ್ವೇ? ನೀವು ಹೇಳಿದ್ದೀರಿ ಈ ಗ್ಯಾರಂಟಿ ಕಾರ್ಯಕ್ರಮ ಉಚಿತ ಬಸ್ ಪ್ರಯಾಣ ಎಲ್ಲ ವರ್ಗದ ಮಹಿಳೆಯರಿಗೆ.
ಎಲ್ಲ ವರ್ಗದ ಮಹಿಳೆಯರ ವಿಚಾರ ಬೇಡ. ನಿಮ್ಮ ಪಕ್ಷಕ್ಕೆ ಮತ ಹಾಕಿದ ಮಹಿಳೆಯರಿಗೆ ನೀವು ಅನ್ಯಾಯ ಮಾಡಿದ್ದೀರಿ. ಆಗ ಇದು ನುಡಿದಂತೆ ಸರ್ಕಾರ ನಡೆಯುವ ಸರ್ಕಾರ ಆಗುತ್ತದೆ ಇದು? ಇಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರು ಇಲ್ವೇ? ಆಗ ನಿಮ್ಮ ಗ್ಯಾರಂಟಿ ಇದು ಯಾವ ಮಟ್ಟಿಗೆ ನೀವು ಅನುಷ್ಠಾನ ಮಾಡ್ತಾ ಇದ್ದೀರಿ? ನೀವು ಹೇಳುವುದೊಂದು ಮಾಡುವುದೊಂದು ಅಂತ ಹೇಳುವ ನೀತಿ ಈಗ ಜಗಜ್ಜಾಹೀರಾಗಿದೆ. ಎರಡನೇದಾಗಿ, ನೀವು SLC PUC ಡಿಪ್ಲೊಮಾ ಆದವರಿಗೆ ತಿಂಗಳಿಗೆ 3,000 5,000 ಗೌರವಧನ ಕೊಡ್ತೇನೆ ಅಂತ ಹೇಳಿದ್ದೀರಿ. ನನಗಂತೂ ಗೊತ್ತಿಲ್ಲ ನಿಮ್ಮ ಪಕ್ಷದವರಿಗಾದರೂ ನೀವು ಕೊಟ್ಟಿದ್ದೀರಾ ಅಂತೇಳಿ. ಇದು 100ಕ್ಕೆ 100 ಸುಳ್ಳು ಗ್ಯಾರಂಟಿ ಆಶ್ವಾಸನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಆಶ್ರಯ ಸಮಿತಿ ರಚನೆ ಮಾಡಿದ್ದೀರಿ. ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ. ಆಶ್ರಯ ಸಮಿತಿ ನಿಮ್ಮ ಫೋಟೋಗಳನ್ನು ಬ್ಯಾನರ್ಗಳಲ್ಲಿ ಹಾಕಿ ಅಷ್ಟಕ್ಕೆ ಸೀಮಿತ ಆಗಿದೆ. ನೀವು ಎಷ್ಟು ಆಶ್ರಯ ಸಮಿತಿಯ ಸಭೆಗಳನ್ನು ಮಾಡಿದ್ದೀರಿ, ಯಾರಿಗೆ ಆಶ್ರಯಗಳನ್ನು ಹಂಚಿಕೆ ಮಾಡಿದ್ದೀರಿ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ. 2 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಈ ಅವಧಿಯಲ್ಲಿ ಸಾಮಾನ್ಯ ಜನರ ಜೀವಕ್ಕೆ ಕನಿಷ್ಠ ಬೆಲೆ ಇಲ್ಲ ಅಂತ ಹೇಳುವಂಥದ್ದು ಮೊನ್ನೆ ಏನು ಆ ಬೆಂಗಳೂರಿನಲ್ಲಿ ಆ ಕ್ರಿಕೆಟ್ RCB ವಿಜಯೋತ್ಸವ ಆಚರಣೆಯಲ್ಲಿ ಕಾಲ್ತುಳಿತದಲ್ಲಿ 11 ಮಂದಿ ಮೃತರಾದಾಗ ಅದು ಸಾಬೀತಾಗಿದೆ. ನಿಮಗೆ ಕನಿಷ್ಠ ಅದರ ಬಗ್ಗೆ ಸ್ವಲ್ಪ ಕೂಡ ಒಂದು ಕಾಳಜಿ ಇಲ್ಲ, ಅವರ ಬಗ್ಗೆ ಒಂದು ಬೇಸರ ಇಲ್ಲ. ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭದಲ್ಲಿ ಕೊಟ್ಟಿದ್ದೀರಿ. ಆಮೇಲೆ ಈಗ ಎಷ್ಟು ಜನರಿಗೆ ಬರ್ತಾ ಇದೆ, ಎಷ್ಟು ಜನರಿಗೆ ಬರ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಯಾವಾಗ ಆ ಯೋಜನೆಯನ್ನ ಕಾರ್ಯಗತ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ವೋ ಆ ಸಂದರ್ಭದಲ್ಲಿ ಯೋಜನೆ ಕಾರ್ಯಗತ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ನೀವು ತಯಾರಿಲ್ಲ. ಬದಲಾಗಿ ಪಡಿತರ ಚೀಟಿಯನ್ನ ಪರಿಷ್ಕರಣೆ ಮಾಡುವಂತ ಒಂದು ಕೆಲಸ ಕೈ ಹಾಕಿದ್ದೀರಿ. ಯಾಕೆ ಈ ಹಂತದಲ್ಲಿ ಅದು ಪರಿಷ್ಕರಣೆ ಅಗತ್ಯ ಏನಿದೆ ಅಂತ ನಾನು ಕೇಳ್ತಾ ಇದ್ದೇನೆ. ನಿಮ್ಮಲ್ಲಿ ಅಧಿಕಾರಿಗಳಿಲ್ವೇ? ಯಾವುದೇ ಒಂದು ಯೋಜನೆಯನ್ನ ಯಾವುದೇ ವಿವೇಚನೆ ಇಲ್ಲದೆ, ಯಾವುದೇ ಮಾನದಂಡ ಇಲ್ಲದೆ ನೀವು ಆಗದೆ 2 ವರ್ಷ ಮಾಡಿದ್ದೀರಾ. ಈಗ ಪರಿಷ್ಕರಣೆ ಮಾಡಿ ಬಡವರನ್ನ ಈ BPL ಚೀಟಿಯಿಂದ ಪಡಿತರ ಚೀಟಿಯಿಂದ ಹೊರಗೆ ಉಳಿಸುವಂಥದ್ದು, BPL ಇದ್ದವರನ್ನ APL ಮಾಡುವಂಥದ್ದು, ಇಂಥ ಕೆಲಸ ಮಾಡಿ ಲಕ್ಷಾಂತರ ಮಂದಿಯನ್ನ ಈ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡಿದ್ದೀರಿ. ಯಾವುದೇ ಒಂದು ಯೋಜನೆ ಪ್ರಾರಂಭ ಮಾಡೋ ಮೊದಲು ನೀವು ಅದನ್ನ ಸರಿಯಾಗಿ ವಿಮರ್ಶೆ ಮಾಡ್ತಾ ಇಲ್ಲ. ನಿಮ್ಮ ಸ್ವೇಚ್ಛಾನುಸಾರ ಮಾಡ್ತೀರಿ ಅಂತ ಹೇಳುವಂಥದ್ದು ಇದರಿಂದ ಸಾಬೀತಾಗಿದೆ. ಇದು ಇನ್ನೊಂದು ಗ್ಯಾರಂಟಿ. ಹೀಗೆ ಹಲವಾರು ವಿಷಯಗಳಿವೆ, ಹೇಳಲಿಕ್ಕೆ ಹೋದ್ರೆ ಇದು ಮುಗಿಲಿಕ್ಕಿಲ್ಲ. ಹಾಗೆ ಬೆಂಗಳೂರಿನಲ್ಲಿ ಪಾಪ ಸಣ್ಣ ಹುಡುಗಿಯರೇ ಒಂದು 10-11 ಜನ ಮುಗ್ಧರು ಸತ್ತದ್ದು. ಆಮೇಲೆ ಒಂದು 10-20 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳುವಂಥದ್ದು ಪೇಪರ್ಲಿ ಓದಿದ್ದೇವೆ. ಆಸ್ಪತ್ರೆಗೆ ದಾಖಲಾದ ನಂತರ ಅವರ ಪರಿಸ್ಥಿತಿ ಏನಾಗಿದೆ, ಅದರಲ್ಲಿ ಎಷ್ಟು ಜನ ಮತ್ತೆ ಕೂಡ ಏನಾದರೂ ಸತ್ತಿದ್ದಾರೋ ಅಥವಾ ಎಷ್ಟು ಜನ ಶಾಶ್ವತ ಅಂಗವೈಕಲ್ಯ ಹೊಂದಿದ್ದಾರೋ ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ. ಅವರ ಬಗ್ಗೆ ಯಾವುದೇ ಮಾಹಿತಿಯನ್ನು ಸರ್ಕಾರ ಇದುವರೆಗೆ ಕೊಡಲಿಲ್ಲ. ನೀವು ನಿಮ್ಮ ಮಕ್ಕಳನ್ನ ಕ್ರಿಕೆಟ್ ಆಟಗಾರರೊಂದಿಗೆ ವಿಧಾನಸೌಧದ ಮೆಟ್ಲಲ್ಲಿ ಫೋಟೋ ತೆಗೆಯುವುದಕ್ಕೋಸ್ಕರ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ 11 ಮುಗ್ಧ ಜೀವಗಳನ್ನು ನೀವು ಬಲಿ ತಗೊಂಡಿದ್ದೀರಿ. ಸರ್ಕಾರದಿಂದ 25 ಲಕ್ಷ ರೂಪಾಯಿಗಳನ್ನು ಅವರಿಗೆ ಕೊಟ್ಟಿದ್ದೀರಿ, ತೆರಿಗೆ ಹಣವನ್ನು ಅವರಿಗೆ ಕೊಟ್ಟಿದ್ದೀರಿ. ಮಾತೆತ್ತಿದರೆ ಪೆಹಲ್ಗಾಂವಲ್ಲಿ ಹಾಗೆ ಆಗ್ಲಿಲ್ವಾ ಅಂತ. ಪೆಹಲ್ಗಾಂವಲ್ಲಿ ಪ್ರವಾಸಿಗರು ಭಾರತದ ಯಾವ ಜಾಗಕ್ಕೆ ಬೇಕಾದ್ರೂ ಹೋಗ್ಬಹುದು. ಅಲ್ಲಿ ಹೋಗೋಕೆ ಕೆಲವೊಮ್ಮೆ ಅನಿರೀಕ್ಷಿತ ಘಟನೆಗಳು ಆಗುತ್ತದೆ. ಹಾಗಂತೇಳಿ ಹಾಗೆ ಆಗಬಾರ್ದಾಗಿತ್ತು. ಆದರೆ ಅಲ್ಲಿ ಏನು ಘಟನೆ ನಡೆದಿದೆ ಘಟನೆಯನ್ನ ಮಾಡಿದ್ದಾರೆ, ಅವರಿಗೆ ತಕ್ಕ ಉತ್ತರವನ್ನು ನಮ್ಮ ಪ್ರಧಾನಿಯವರು ಕೊಟ್ಟಿದ್ದಾರೆ. ಇಲ್ಲಿ ಆ ಥರ ಆಗಿರುವಂಥದ್ದಲ್ಲ. ಇಲ್ಲಿ ಸ್ಥಿತಿಯೇ ಕಂಪ್ಲೀಟ್ ವಿಭಿನ್ನ. ನೀವು ಎಲ್ಲ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿಗಳು, DPR ಕಾರ್ಯದರ್ಶಿಯವರು ಎಲ್ಲರನ್ನ ಕರೆದಿದ್ದೀರಿ. ಎಲ್ಲ ವಿಧಾನಸಭೆ ಮೆಟ್ಲುಗಳಲ್ಲಿ ಆಗುವಂಥ ಈ RCB ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು, ಕಂಠೀರವ ಕ್ರೀಡಾಂಗಣಕ್ಕೆ ಹೋಗಬೇಕು. ಒಂದು ಸರ್ಕಾರದ ಮುಖ್ಯಮಂತ್ರಿ ಕರೆಯುವಾಗ ಅಲ್ಲಿ ಜನ ಬರೋದು ಸಹಜ. ಆದರೆ ಪುಣ್ಯಕ್ಕೆ ಎಲ್ಲ ಕಡೆ ಜನ ಹೋಗಿರ್ಲಿಕ್ಕಿಲ್ಲ. ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ 2-3 ಲಕ್ಷ ಜನ ಸೇರಿದ್ದಾರೆ. ಯಾವುದೇ ಪೊಲೀಸರು ಮೊದಲೇ ಹೇಳಿರ್ತಾರೆ, ವಿಜಯೋತ್ಸವ ರಾತ್ರಿ ಇಡೀ ನಾವು ಡ್ಯೂಟಿ ಮಾಡಿದ್ದೇವೆ, ಮಾರನೇ ದಿವಸ ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಮೌಖಿಕವಾಗಿ ಹೇಳಿದ್ದಾರೆ. ಮೌಖಿಕವಾಗಿ ಹೇಳಿದಂಥ ಹಿರಿಯ DGP ಮಟ್ಟದ ಅಧಿಕಾರಿಯವರ ಸಲಹೆಯನ್ನು ಕೂಡ ನೀವು ಗಣನೆಗೆ ತಗೊಳ್ಳೋದಿಲ್ಲ. ನಿಮ್ಮದು ಸರ್ವಾಧಿಕಾರ ಅಂತೇಳಿ ಇಲ್ಲಿ ಸಾಬೀತಾಗಿದೆ. ಹೀಗೆ ಹಲವು ನಿಮ್ಮ ಇಂತಹ ಈ ಭ್ರಷ್ಟಾಚಾರ, ಜನ ವಿರೋಧಿ ನೀತಿಗಳನ್ನ, ಆಮೇಲೆ ಇವತ್ತು ಏನು ಒಂದು 20-21 ವಿಷಯಗಳ ಬಗ್ಗೆ ಇವತ್ತು ಈ ಪ್ರತಿಭಟನೆ ಹೇಳಲಿಕ್ಕಿತ್ತು. ಎಲ್ಲ ಬಡವರಿಗೆ ಇವತ್ತು ಏನು ಉಪಯೋಗ ಆಗುವಂತ ಎಲ್ಲ ಸೌಲಭ್ಯಗಳನ್ನ ಕಾನೂನು ತರುವ ಮೂಲಕ ಈಗ 9/11 ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾ ಇತ್ತು. ಈಗ ನಮ್ಮ ನಾಯಕರು ಹೇಳಿದಾಗೆ ಮೂಡಕ್ಕೆ ಕಾಲಿಡ್ಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಒಬ್ಬ ಬಡ ರೈತ, ಬಡ ಕಾರ್ಮಿಕ, ಬಡ ನಾಗರಿಕ ಹೇಗೆ ಆ ಮೂಡದೊಳಗೆ ಹೋಗ್ಬೇಕು? ಇದನ್ನು ಯಾಕಾಗಿ ಮಾಡಿದ್ದೀರಿ? ನೀವು ಬಡವರ ಪರವಾಗಿರುವಂಥವು, ದೀನದಲಿತರ ಪರವಾಗಿರುವಂಥವು, SC STಗಳ ಪರವಾಗಿರುವಂಥದ್ದು. ST ನಿಗಮದ 180 ಕೋಟಿ ಹಣವನ್ನ
ಲೋಕಸಭಾ ಚುನಾವಣೆಗೆ ಡೈವರ್ಟ್ ಮಾಡಿ ಕೂಡ ನೀವು ಬಚಾವಾಗಿದ್ದೀರಿ, ಯಾವುದೇ ಶಿಕ್ಷೆ ಆಗಲಿಲ್ಲ ನಿಮಗೆ. ನೀವು ಒಪ್ಪಿಕೊಂಡಿದ್ದೀರಿ ಒಂದು 80 ಕೋಟಿ ಹಣವನ್ನು ಈಗ ಆಗಿದೆ, ಎಲ್ಲರ ಬೇರೆ ಬೇರೆ ಅಕೌಂಟಿಗೆ ಹೋಗಿದೆ ಅಂತೇಳಿ. ಇಂತಹ ಅಕ್ಷಮ್ಯ ಅಪರಾಧ. ಮೂಡಾದಲ್ಲಿ 14 ಸೈಟ್ಗಳನ್ನು ಮುಖ್ಯಮಂತ್ರಿಯವರು ವಾಪಸ್ ಕೊಟ್ಟಿದ್ದಾರೆ. ಆ ಸೈಟ್ಗಳು ನೀವು ದುಡ್ಡು ಕೊಟ್ಟು ತಗೊಂಡ ಸೈಟ್ಗಳೇ ಆಗಿದ್ದರೆ ನೀವು ಅದನ್ನು ವಾಪಸ್ ಕೊಡುವ ಅಗತ್ಯ ಏನಿತ್ತು? ನೀವು ಸೈಟ್ಗಳನ್ನು ವಾಪಸ್ ಕೊಡುವಾಗಲೇ ನೀವು ತಪ್ಪನ್ನು ಒಪ್ಪಿಕೊಂಡಾಗೆ ಆಗಿದೆ. ಹೀಗೆ 10 ಹಲವಾರು ಸರ್ವಾಧಿಕಾರ, ಅನಾಚಾರವಾದ ಭ್ರಷ್ಟಾಚಾರ, ಬಡ ಜನರ ವಿರೋಧಿ, ಬಡ ಜನರಿಗೆ ಇಲ್ಲಿ ಬದುಕಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಈಗ ಮುಂದಿನ ದಿನಗಳಲ್ಲಿ ಸ್ಥಳೀಯ ಆಡಳಿತ ಚುನಾವಣೆ ಬರಬಹುದು, ಮುಂದೆ ವಿಧಾನಸಭಾ ಚುನಾವಣೆ ಬರುವುದು. ಈ ರಾಜ್ಯದ ಜನತೆ ನಿಮಗೆ ಸರಿಯಾದ ಉತ್ತರವನ್ನ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವ ಮೂಲಕ ಕೊಡ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಸಂಘಟಿತರಾಗಿ ಹೋರಾಟ ಮಾಡಬೇಕು, ಇಲ್ಲಿ ನೆಮ್ಮದಿಯ ಸರ್ಕಾರ ಬರಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿತಾ ಇದ್ದೇನೆ. ಮುಂದಿನ ಈ ಸಭೆಯನ್ನು ಉದ್ದೇಶಿಸಿ ಮಂಗಳೂರು ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರಾದ ಪದ್ಮನಾಭ ಗಟ್ಟಿ ಅವರು 1-2 ಮಾತುಗಳನ್ನು ಆಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಪಕ್ಷದ ಮಾತಾ ನಾಯಕರೇ, ಅಂಜನೆ ಸೇರಿದಿನ ಮಾತಾ ಕಾರ್ಯಕರ್ತರೇ, ರಾಜ್ಯ ಸರ್ಕಾರದ ವಿರುದ್ಧ ಆಗ್ಲ ಜನವಿರೋಧಿ ನೀಡಿತ ವಿರುದ್ಧವಾದ ಬಿಜೆಪಿ ಪಕ್ಷ ಹಮ್ಮಿಕೊಂಡಿನ ಈ ಪ್ರತಿಭಟನೆಗೆ 5 ದಿನ ಮಾತೆರೆಗಳ ಹೊಂದಾಣಿಕೆ ಕೊರೊಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಜೇಬು ಬತ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಜನರ ಜೇಬು ಬತ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಸಂಧ್ಯಾ ಸುರಕ್ಷಕ್ಕೆ ಹಣ ಇಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ಸಿಎಂ ಬೊಡೆದಿಗೆ ಮೂಡ, ಕಾಂಗ್ರೆಸ್ ಸರ್ಕಾರ ನಿಕ್ಲೆಗೆ ನನಲ ಬೋಡ. ಇಂಚ ಕಾಂಗ್ರೆಸ್ ಸರ್ಕಾರ ಕುಲ್ಲಿನ ಗರಿಗರಿಂಚನೆ ಭ್ರಷ್ಟಾಚಾರಡು ತನ್ನ ಮೇಲ್ಗೆ ಬಾಡೊಂದು ಇಡೀ 2 ವರ್ಷಗಳು ಮಂದಿನ ಭ್ರಷ್ಟಾಚಾರಕ್ಕೂ ಕೊನೆ ಇಜ್ಜಿ ಇತ್ತ ಪಣಿಯ ನಾಯಕರ ಬಂಡಕನೆ ನೈಲ್ಯವೆಂದ ಒಂಜಿ ಸಮಸ್ಯೆ ಖಾಲಿ 1,000-2,000 ರೂಪಾಯಿ ಪಂಚಾಯತ್ ಲೆವೆಲ್ ಹಕ್ಕುಪತ್ರ ಹಾಕ್ಲಿಕ್ಕೆ ನೈಲ್ಯ ಆವದಿತ್ತು. ಆಂಡ ಇನಿ ಐದು ಪಂಚಾಯತ್ ಅಧಿಕಾರಗಳು ತೆತ್ತದು ಅಕಲ ಚೇರಣಕ್ಲಿಗೆ ಭ್ರಷ್ಟಾಚಾರ ಅಂತಾರೆ. ಅಚ್ಚೆ ಅಕಲ ಚೇರಣಕ್ಲಿಗೆ ಸಾಂಖ್ಯರ ಪಡೆದು ಇನಿ ಮೂಡಾಗ ಮಂತದೆ. ಮೂಡಾಗ ಹೋಗೋಣ ನಂಡ ಖಂಡಿತವಾದ್ರ ಒಂಜಿ ನೈಲ್ಯ ಆವಡಂಡ ಕನಿಷ್ಠ ಅಲ್ಪದ ಬ್ರೋಕರ್ ನಕ್ಲೆ ಪೂರ ಕೊರತು ಕಮ್ಮಿಡು 50,000 20,000 ಖಂಡಿತವಾದ್ರ ನಂಗೆ ಕೊಡವು. ಈ ಒಂಜಿ ಬಡ ಜನಕ್ಲೇಗ್ ಹಕ್ಕು ಪತ್ರ ಕುಲಿ ಅಂಚಿನ ಜಾಗಲೇಗ್ ಖಂಡಿತವಾದ್ರ ಒಂದು ಸಾಧ್ಯ ಇಜ್ಜಿ ಅಂಚಾದ ಕಾಂಗ್ರೆಸ್ ಸರ್ಕಾರಕ್ಕೂ ಇದನ್ನ ಬಿಜೆಪಿ ಪರವಾದ ಧಿಕ್ಕಾರ ಮಾಡೊಂದು. ಈ ಸರ್ಕಾರ ಆಯ್ನಾತ್ ಬೇಗ ಸಿದ್ದರಾಮಯ್ಯ ವಿಸರ್ಜನೆ ಮಂತಿದ್ದು ಚುನಾವಣೆಗೆ ಹೋಗುದು ಅಪಗ ನಿಕ್ಲೇಕ್ ಜನಕುಲ್ಲ ಭಾವನೆಗಳು ಅರ್ಥ ಆಗ್ಬಿಡು. ಈ ಸರ್ಕಾರ ಪೋನೆಟ್ಟೆಲ್ಲ ಬಿಜೆಪಿ ಸರ್ಕಾರದ ಪ್ರತಿಭಟನೆ ಉಂಟಂದು ಮುಂದುವರಿಯೊಂದೇ ಉಪ್ಪುಡು ಬಂದ್ರ ಇಸೋದ್ರ ಮನೊಂದು ಎಲ್ಲ 2 ಪಾತ್ರ. ಈಗ ಧನ್ಯವಾದ ಕಾರ್ಯಕ್ರಮ ನಮ್ಮ ಮಂಗಳೂರು ಕೊನಾಜೆ ಮಂಡಲದ ಶಕ್ತಿ ಕೇಂದ್ರದ ಪ್ರಮುಖರಾದ ಸನತ್ ಕುಮಾರ್ ರೈ ಅವರು ಧನ್ಯವಾದ ಕೊಡಲಿಕ್ಕಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿದ ಬಗ್ಗೆ ಇನ್ನು ನಮ್ಮ ಕೋಣಾಜೆ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆಯನ್ನು ಮಂದೊಂದಿಲ್ಲ. ಅನಿವಾರ್ಯ ಕಾರಣವಾದ ನಮ್ಮ ಆಡಳಿತ ಕೋಣಾಜೆ ಗ್ರಾಮ ಪಂಚಾಯತ್ ಇತ್ತಂದಲ್ಲ ನಮ್ಮ ಪ್ರತಿಭಟನೆ ಇನಿ ರಾಜ್ಯ ಸರ್ಕಾರದ ವಿರುದ್ಧ ಅಂಚಾದ ಇನಿತ ಈ ಪ್ರತಿಭಟನೆ ಸಭೆಟ್ ಬತ್ತದು ನಮ್ಮನ್ನು ಉದ್ದೇಶಿಸದು ಪಾತೆರ್ನಂಚಿನ ಮಾತ ಪಕ್ಷದ ವಿವಿಧ ಜವಾಬ್ದಾರಿದ ಗೌರವಾನ್ವಿತರಿಗೆ ಅಂಚನೆ ಪಂಚಾಯತ್ ಅಧ್ಯಕ್ಷರಿಗೆ ಪಂಚಾಯತ್ ಸದಸ್ಯರಿಗೆ ಬತ್ತಿನಂಚಿನ ನಮ್ಮೊಟ್ಟಿಗೆ ಸೇರಿದಿನಂಚಿನ ಮಾತ ಗ್ರಾಮಸ್ಥರಿಗೆ ಒಂಜೇ ಪಾತೆರಡು ಧನ್ಯವಾದ ಸಲ್ಲಿಸ ಒಂದು ನನ್ನ ದುಂಬುಗು ನಮ್ಮ ಈ ಪ್ರತಿಭಟನೆದ ಬಗ್ಗೆ ಮನವಿನೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಕೊರಿಯರಲ್ಲ ನಮ್ಮ ಮಾತೆರ್ಲ ಮುಲ್ಪಾರ್ದು ಹೋದು ಪಂಚಾಯತ್ ಎದುರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಈ ನಮ್ಮ ಮನವಿದ ಬಗ್ಗೆ ನಮ್ಮ ಮನವಿಯನ್ನು ಸಲ್ಲಿಸ ಇರಲ್ಲ. ಬೋಲೋ ಭಾರತ್ ಮಾತಾ ಕಿ. ಬಿಜೆಪಿದ ಪ್ರಮುಖರು ಈ ಹೊರತು ಕಾರ್ಯಕ್ರಮ ಪಾಲ್ಪಡೆದಿದ್ದರು. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಜನರ ಜೇಬು ಬತ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ.
ಜನರ ಜೇಬು ಬತ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಕೊನೆ ಇಲ್ಲ. ವೃದ್ಧಾಪವೇತನಕ್ಕೆ ಹಣವಿಲ್ಲ, ವೃದ್ಧಾಪವೇತನಕ್ಕೆ ಹಣವಿಲ್ಲ. ಭ್ರಷ್ಟಾಚಾರಕ್ಕೆ ಕೊನೆ ಇಲ್ಲ. ಕೇಳದೆ ಕೊಟ್ಟರು ಫ್ರೀ ಕರೆಂಟು, ಕೇಳದೆ ಕರೆಂಟು ಫ್ರೀ ಕೊಟ್ರು, ಹೇಳದೆ ಜನರಿಗೆ ಸಾಕು ಕೊಟ್ರು. ಸಿಎಂ ಜನರಿಗೆ ಶಾಕ್ ಕೊಟ್ರು. बोलो भारत माता की अन्याय अन्याय अय्यो अन्याय 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 अय्यो अन्याय.